ಸುರಿಸಿದ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂದು ಆಶಿಸುತ್ತಾ, ಇಂದಿನ ಪೊಯೆಟಿಕಾ ಕವಿಗೋಷ್ಠಿ 47 ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಶೂ, ಸಾಕ್ಸ್ ಹಾಗೂ ಆಟಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸವಿನಯ ಆದರದ ಸ್ವಾಗತವನ್ನು ಬಯಸುತ್ತೇನೆ. ದೇವನೊಲುಮೆ ನಮಗಿರಲಿ, ಆತನ ಕೃಪಾವರಗಳು ನಮಗೆ ಸದಾ ಲಭಿಸಲಿ. ನಮ್ಮ ಕಾರ್ಯಕ್ರಮವು ಸುಸಾಂಗವಾಗಿ ಸಾಗಲಿ ಎನ್ನುವ ಆಶಯದೊಂದಿಗೆ ಸೃಷ್ಟಿಕರ್ತನನ್ನು ನೆನೆದು ಆಶೀರ್ವಾದಗಳನ್ನು ಬೇಡಲು ಮುಂದಾಗಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನಾ ಹಾಡಿನೊಂದಿಗೆ. ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ನ್ಯಾಯ ನೀತಿಯಲ್ಲಿ ಸತ್ಯದ ಪದದಲ್ಲಿ ನಡೆಯುವೆವು. ವಿದ್ಯುತ್ ವಿಡೆಯದೆ ಗೌರವ ನೀಡಲು ಕಲಿಯುವೆವು. ನ್ಯಾಯ ನೀತಿಯಲ್ಲಿ ಸತ್ಯದ ಪದದಲ್ಲಿ ನಡೆಯುವೆವು. ವಿಧೇಯತೆ ವಿನಯತೆ ಗೌರವ ನೀಡಲು ಕಲಿಯುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು. ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು. ಜಾತಿ ಭಾಷೆಗಳ ಭೇದವ ತ್ಯಜಿಸುತ್ತ ಬಾಳುವೆವು. ಸ್ವಾರ್ಥ ದ್ವೇಷವ ತೊರೆದು ಸ್ನೇಹವ ಹಂಚುವೆವು. ನಮ್ಮ ಶಾಲೆಯ ಕೀರ್ತಿಯ ಎಲ್ಲೆಡೆ ಸಾರುವೆವು. ಉಜ್ವಲ ಭವಿಷ್ಯ ಕನಸನ್ನು ಸಕಾರಗೊಳಿಸುವೆವು. ನಮ್ಮ ಶಾಲೆಯ ಕೀರ್ತಿಯ ಎಲ್ಲೆಡೆ ಸಾರುವೆವು. ಉಜ್ವಲ ಭವಿಷ್ಯ ಕನಸನ್ನು ಸಕಾರಗೊಳಿಸುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ, ಪರಮಾತ್ಮನಲ್ಲಿ ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತಕ್ಕೂ ಒಡೆಯನು, ಮನುಜನ ಕಾಯುವ ರಕ್ಷಕನು.
ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಭಗವಂತನ ಕೃಪೆಯನ್ನು ಕೋರಿದ ವಿದ್ಯಾರ್ಥಿನಿಯರೇ, ತಮಗೆ ವಂದನೆಗಳು. ಆಗಮಿಸಿದ ಸರ್ವರನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸುವುದು ನಮ್ಮ ಸಂಸ್ಕೃತಿ. ಸ್ವಾಗತ ಎನ್ನುವ ಈ ಪದವು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸುತ್ತದೆ. ಹೌದು, ಇದೀಗ ಹಾಡಿಗೆ ಹೆಜ್ಜೆ ಸೇರಿಸಿ ಗೆಜ್ಜೆಯ ನಾದದೊಂದಿಗೆ ತಮ್ಮೆಲ್ಲರನ್ನು ಸ್ವಾಗತಿಸಲು ಸಿದ್ಧರಾಗಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು.
ನಮ್ಮೆಲ್ಲರನ್ನು ಸ್ವಾಗತಿಸಿದ ವಿದ್ಯಾರ್ಥಿನಿಯರೇ, ತಮಗೆ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ವಂದನೀಯ ಭಗಿನಿ ಲಿಲ್ಲಿ ಪಿರೇರಾರವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರ ಬರುವಿಕೆಗೆ ಕಾಯುತ್ತಾ ಇರುವ ನಾವು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿರುವೆವು. ಸಭಾ ಕಾರ್ಯಕ್ರಮದ ಮೊದಲಿಗೆ ಇಂದಿನ ಪೊಯೆಟಿಕಾ ಕವಿಗೋಷ್ಠಿ 47 ಇದನ್ನು ಸಾದರಪಡಿಸಲಿದ್ದಾರೆ. ಪೊಯೆಟಿಕಾ ಕವಿಗಳ ಪಂಗಡ ಶ್ರೀಮಾನ್ ಮ್ಯಾಕ್ಸಿಮ್ ರೊಡ್ರಿಗಸ್ ಬಾಂಡೆಲ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕವಿಗೋಷ್ಠಿಗೆ ವೇದಿಕೆ ಅಣಿಯಾಗಿದೆ. ಕವಿತಾ ವಾಚಿಸಲಿರುವ ಶ್ರೀಮಾನ್ ನವೀನ್ ಪೆರೇರಾ ಸುರತ್ಕಲ್, ಶ್ರೀಮಾನ್ ಸ್ಟಾನಿಸ್ಲಾಸ್ ಡಿಸೋಜಾ ಕಿರೆಂ, ಶ್ರೀಮತಿ ಜೂಲಿಯಟ್ ಮಾರಿಸ್ ದೇರೆಬೈಲ್, ಶ್ರೀಮಾನ್ ಹುಸೇನ್ ಕಾಟಿಪಳ್ಳ, ಶ್ರೀಮತಿ ಮರಿಯಾ ಪಿಂಟೋ ಕುಲ್ಶೇಖರ್. ಮಿಮಿಕ್ರಿ ಸಾದರೀಕರಣ ಶ್ರೀಮಾನ್ ತಮಗೆಲ್ಲರಿಗೂ ಆದರದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಚಪ್ಪಾಳೆಯೊಂದಿಗೆ ಕವಿ ಕವಯತ್ರಿಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಮಾನ್ ನವೀನ್ ಪೆರೇರಾರವರು ತಮ್ಮ ಪಂಗಡದವರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮಾನ್ ಮ್ಯಾಕ್ಸಿಮ್ ರೊಡ್ರಿಗಸ್, ವಹಿಸಿರುವ ಶ್ರೀಮಾನ್ ಮ್ಯಾಕ್ಸಿಮ್ ರೊಡ್ರಿಗಸ್ ಇವರು. ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವುದೇ ದೊಡ್ಡ ಹೆಸರು ಮಾಡಿದಂತಹ ಅಥವಾ ಹೆಸರು ಮಾಡಿದ್ದೇವೆ ಅಂತ ಹೇಳಿರುವಂತಹ ಶಾಲೆಗೆ ಕಡಿಮೆ ಇಲ್ಲ ಈ ಶಾಲೆ. ಅಂತಹ ಶಿಸ್ತು, ಅಂತಹ ಶಿಕ್ಷಣದ ರೀತಿ ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಅನುಭವಿಸಿದೆವು. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇಲ್ಲಿಯ ಎಲ್ಲ ಶಿಕ್ಷಕರಿಗೆ ಮತ್ತು ಬಂದ ಅತಿಥಿಗಳಿಗೆ ಚಪ್ಪಾಳೆಯನ್ನು ನೀಡೋಣ. ನೀವು ನಿಮ್ಮಷ್ಟಕ್ಕೆ ಮಾತಾಡೋದು ಬೇಡ, ಯಾಕಂತ ಹೇಳಿದರೆ ಉಳಿದವರಿಗೆ ತೊಂದರೆ ಆಗತ್ತೆ. ಅದರಿಂದ ನಾವೇನಾದರೂ ಕ್ವಶನ್ ಕೇಳಿದಾಗ, ಅಂದರೆ ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ತಕ್ಕಷ್ಟು ಉತ್ತರ ಕೊಟ್ಟರೆ ಇನ್ನೂ ಕೂಡ ನಮ್ಮ ಈ ಕಾರ್ಯಕ್ರಮ ಇನ್ಫಾರ್ಮಲ್ ಆಗಿ ಅನುಭವಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ಮತ್ತು ಅತಿಥಿಗಳಿಗೆ, ಹಾಗೆ ನನ್ನ ಜೊತೆ ಇಲ್ಲಿ ವೇದಿಕೆಯನ್ನು ಹಂಚಿಕೊಂಡ ಎಲ್ಲರಿಗೆ ಶುಭ ಹಾರೈಸುತ್ತಾ ನಾನು ಮತ್ತೊಮ್ಮೆ ನಿಮಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಕವಿಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಮಸ್ಕಾರ. ಯಾರೂ ಮಾತಾಡಲಿಲ್ಲ ನನ್ನ ಹತ್ರ. ನಮಸ್ಕಾರ. ಸಲ್ಮೇಲು, ವಣಕ್ಕಂ, ನಮಸ್ಕಾರ. ಎಷ್ಟೊಂದು ಭಾಷೆ ಇದೆ ಅಲ್ವಾ? ಅದರಲ್ಲಿ ಕನ್ನಡ ನಮಗೆ ನಮ್ಮ ಕರ್ನಾಟಕದ ನಮ್ಮ ಭಾಷೆ. ಆದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಾತೃಭಾಷೆ, ಶಾಲೆಯಲ್ಲಿ ಶಿಕ್ಷಣ ಮಂಡಳಿಯವರು ಇಚ್ಛಿಸಿದಂತಹ ಭಾಷೆ ಮತ್ತು ನಮಗೆ ಇಂಗ್ಲಿಷ್ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೇಕಾದಲ್ಲಿ ಉಪಯೋಗಿಸಬೇಕಾದಂತಹ ಭಾಷೆ. ಇವತ್ತು ನಮ್ಮ ಈ ಕವಿಗೋಷ್ಠಿ ಕನ್ನಡದಲ್ಲಿ ನಡೆಯುತ್ತೆ. ಇಂದಿನ ಈ ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಈ ಕವಿಗೋಷ್ಠಿಯ ಮೊದಲ ಕವಯಿತ್ರಿಯನ್ನ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಜೂಲಿಯಟ್ ಮಾರಿಸ್ ದೇರೆಬೈಲ್. ಇವರದು ಕವಿ ಕುಟುಂಬ. ಪತಿ ಅವರಿಗೆ ದೈವಾಧೀನರಾಗಿದ್ದಾರೆ ಮತ್ತು ಮಗ ಮತ್ತು ಇವರು ಕೂಡ ಎಲ್ಲರೂ ಕೂಡ ಇವರು ಕವಿಗಳೇ. ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ಸೇವೆ ಅಂತ ಆ ಹುದ್ದೆಯನ್ನು ಪರಿಗಣಿಸಿ ಬಡವರ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಮಂದಿಗೆ ತಮ್ಮಿಂದಾದ ಸಹಾಯಹಸ್ತ ನೀಡಿದವರು. ಮಕ್ಕಳೇ, ನೀವು ಕೂಡ ಭಾರತದ ಮಹಾನ್ ವ್ಯಕ್ತಿಗಳಾಗಬೇಕೆಂದು ಕನಸು ಕಾಣುತ್ತಾ ಭವ್ಯ ಭಾರತದ ನಿರ್ಮಾಣದ ರೂವಾರಿಗಳು ನೀವು ಎಂದು ಹೇಳುತ್ತಾ
ನೀವು ಉತ್ತಮ ಜೀವನ ರೂಪಿಸಿಕೊಳ್ಳಲು ಏನು ಮಾಡಬೇಕೆಂದು ಕಿವಿ ಮಾತು ಹೇಳಲು ಬರ್ತಿದ್ದಾರೆ. ಈಗ ಕವಿಯತ್ರಿ ನಿಮ್ಮ ಮುಂದೆ ಶ್ರೀಮತಿ ಜೂಲಿಯಟ್ ಮಾರಸ್. ಪೋಷಕರಿಗೆ, ಶಿಕ್ಷಕರಿಗೆ ಹಾಗೂ ಎಲ್ಲ ಪುಟಾಣಿಗಳಿಗೆ ವಂದನೆಗಳು. ಮುಂಬರುವ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ನನ್ನ ಕವನವನ್ನು ಪ್ರಾರಂಭಿಸುತ್ತೇನೆ. ನನ್ನ ಕವನದ ಹೆಸರು ಸುಂದರ ಬದುಕು ಕಲ್ಪಿಸಿ. ಪುಟ್ಟ ಪುಟ್ಟ ಮಕ್ಕಳೇ, ನೀವು ನಕ್ಕಾಗ ಅಕ್ಕರೆ. ಪುಟ್ಟ ಪುಟ್ಟ ಮಕ್ಕಳೇ, ನೀವು ನಕ್ಕಾಗ ಅಕ್ಕರೆ. ದೇವರ ಪ್ರತಿರೂಪಣೆಯು ನಕ್ಕಾಗ ಹಾಲು ಸಕ್ಕರೆ. ದೇವರ ಪ್ರತಿರೂಪಣೆಯು ನಕ್ಕಾಗ ಹಾಲು ಸಕ್ಕರೆ. ಸ್ವಚ್ಛ ಮನಸ್ಸು, ನಿರ್ಮಲ ಹೃದಯ, ತುಂಬಿರಲಿ ಪ್ರೀತಿ ವಿಶ್ವಾಸ. ಸ್ವಚ್ಛ ಮನಸ್ಸು, ನಿರ್ಮಲ ಹೃದಯ, ತುಂಬಿರಲಿ ಪ್ರೀತಿ ವಿಶ್ವಾಸ. ದ್ವೇಷ, ಕೋಪ, ಮತ್ಸರ ಬೇಡ, ಒಗ್ಗಟ್ಟಿನಲ್ಲಿದೆ ಸರ್ವಸ್ವ. ದ್ವೇಷ, ಕೋಪ, ಮತ್ಸರ ಬೇಡ, ಒಗ್ಗಟ್ಟಿನಲ್ಲಿದೆ ಸರ್ವಸ್ವ. ಬಾಲ್ಯದ ತುಂಟತನದ ನೆಲಪೋಲೆ, ಸುಂದರ ನೆನಪುಗಳ ಸರಮಾಲೆ. ಬಾಲ್ಯದ ತುಂಟತನದ ನೆನಪೋಲೆ, ಸುಂದರ ನೆನಪುಗಳ ಸರಮಾಲೆ. ವರುಷಗಳು ಕಳೆದರೂ ಮರೆಯಲಾಗದು ಬಾಲ್ಯ ಲೀಲೆ. ವರುಷಗಳು ಕಳೆದರೂ ಮರೆಯಲಾಗದು ಬಾಲ್ಯ ಲೀಲೆ. ಪ್ರೀತಿಯ ಪುಟ್ಟ ವಿದ್ಯಾರ್ಥಿಗಳೇ, ಸುಂದರ ಜೀವನ ರೂಪಿಸಿ. ಪ್ರೀತಿಯ ಪುಟ್ಟ ವಿದ್ಯಾರ್ಥಿಗಳೇ, ಸುಂದರ ಜೀವನ ರೂಪಿಸಿ. ಉತ್ತಮ ಗುಣ ಅಳವಡಿಸಿ, ಸುಂದರ ಬದುಕು ಕಲ್ಪಿಸಿ. ಉತ್ತಮ ಗುಣ ಅಳವಡಿಸಿ, ಸುಂದರ ಬದುಕು ಕಲ್ಪಿಸಿ. ಪುಟ್ಟ ಪುಟ್ಟ ಮಕ್ಕಳೇ, ಭಾರತದ ಮುಂದಿನ ಪ್ರಜೆಗಳೇ. ಪುಟ್ಟ ಪುಟ್ಟ ಮಕ್ಕಳೇ, ಭಾರತದ ಮುಂದಿನ ಪ್ರಜೆಗಳೇ. ಜಾತಿ ಮತ ತೊಲಗಲಿ, ನೆಮ್ಮದಿ ಶಾಂತಿ ನೆಲೆಸಲಿ. ಜಾತಿ ಮತ ತೊಲಗಲಿ, ನೆಮ್ಮದಿ ಶಾಂತಿ ನೆಲೆಸಲಿ. ಧನ್ಯವಾದಗಳು. ಬಹಳ ಉತ್ತಮವಾದ ಕವಿತೆ. ಇವತ್ತು ಪ್ರಾರ್ಥನಾ ಗೀತೆಯನ್ನ ಮತ್ತೊಮ್ಮೆ ನೀವು ನೆನಪಿಸಿಕೊಂಡ್ರೆ, ಆ ಪ್ರಾರ್ಥನೆ ಗೀತೆಯಲ್ಲಿ ಜ್ಞಾನ ದೇಗುಲದಿ ನೆಲೆಸಿರುವ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ ಅಂತ ಹೇಳುತ್ತಾ, ಇದನ್ನ ಮಾಡಬೇಕು, ಆಗ್ಬೇಕು, ಕಲಿಬೇಕು ಅನ್ನೋದೆಲ್ಲ ಉಲ್ಲೇಖ ಆಗ್ತಾ ನಾವು ಇಲ್ಲಿ ಕವಿಗೋಷ್ಠಿಯನ್ನ ನಡೆಸಲಿಕ್ಕೆ ಯೋಚನೆ ಮಾಡಿದೆವು. ಮತ್ತು ಪ್ರಥಮ ಕವಿತೆಯಲ್ಲಿ ನಿಮಗೆ ಇಲ್ಲಿ ಕೇಳಲಿಕ್ಕೆ ಸಿಕ್ಕಿತು. ಆದ್ರೆ ಆ ಭಕ್ತಿ ಗೀತೆಯಲ್ಲಿ ಉತ್ತರ ಕೂಡ ಇತ್ತು. ಹೌದು, ನಾವು ಮಾಡುವೆವು, ಆಗುವೆವು, ಕಲಿಯುವೆವು ಅನ್ನೋದನ್ನ, ಅಂತಹ ವ್ಯಾಲ್ಯೂಸ್, ಮೌಲ್ಯಗಳನ್ನ ಈಗಾಗಲೇ ಈ ಶಿಕ್ಷಣ ಸಂಸ್ಥೆ ನೀಡ್ತಾ ಇದೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಶ್ರೀಮತಿ ಜೂಲಿಯಟ್ ಮಾರಸ್ ಅವರು ಜಾತಿ ಮತ ಲೆಕ್ಕಿಸದೆ ಸಹಬಾಳ್ವೆಯಿಂದ ಬಾಳ್ಬೇಕು, ಶಾಂತಿ ಸಮೃದ್ಧಿ ನಾವು ಆಶಿಸಬೇಕು ಅಂತ ನಮಗೆ ಮಾರ್ಗದರ್ಶನ, ನಿಮಗೂ ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಸಮತೆಯ ಸೂತ್ರ ಜಗಕ್ಕೆಂದು ಬೇಕು, ಸಮಪಾಲು ಬೇಕು ಜನಕ್ಕೆ. ಎಲ್ಲ ದುಡಿಯಲೇಬೇಕು, ಹಂಚಿ ತಿನ್ನಲೇಬೇಕು, ಹಿಡಿಯುವುದು ಸ್ವರ್ಗ ಧರೆಗೆ. ಅಲ್ವಾ? ನಾವೆಲ್ಲರೂ ಕೂಡ ಏನ್ ಆಗ್ಬೇಕು, ಏನ್ ಮಾಡಬೇಕು ಅನ್ನೋದನ್ನ ಈ ಕವಿತೆ ಮೂಲಕ ಅವರು ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕೈ ಚಪ್ಪಾಳೆಯನ್ನು ಕೊಟ್ಟು ನಾವು ಅಭಿನಂದಿಸೋಣ. ನೀವು ಮೊಸರನ್ನ ತಿಂದಿದ್ದೀರಾ? ಮೊಸರು ತಿಂದಿದ್ದೀರಾ? ಮೊಸರು ನೋಡಿದ್ದೀರಲ್ವಾ? ಓಕೆ. ಮೊಸರು ತಿಂದು ತಲೆ ತುರಿಸ್ತು ಅಂತ ನಾವು ತಲೆಗೆ ಕೈ ಹಚ್ಚಿದ್ರೆ ಏನಾಗುತ್ತೆ? ಮೊಸರೆಲ್ಲ ತಲೆಗೆ ಹಚ್ಚುತ್ತೆ, ಕೂದಲು ಬಿಳಿ ಆಗತ್ತೆ. ಅಲ್ವಾ?
ವೇದಿಕೆಯಲ್ಲಿರುವ ಕೆಲವರ ಕೂದಲು ನಿಮಗೆ ಬಿಳಿ ಕಾಣುತ್ತೆ ಅಲ್ವಾ? ಅವರೇನು ಮೊಸರನ್ನ ತಿಂದು ತಲೆಗೆ ಕೈ ಹಚ್ಚಿದ್ದ ಅಲ್ಲ. ಆದ್ರೆ ಬಿಳಿ ಕೂದಲು ಅಂದ್ರೆ ಅದು ಜ್ಞಾನದ ಭಂಡಾರ. ಈಗ ನಮ್ಮ ಹಿರಿಯ ಕವಿಯೊಬ್ಬರು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಇದ್ದಾರೆ ಶ್ರೀಯುತ ಸ್ಟಾನಿಸ್ಲವ್ ಡಿಸೋಜ ಕಿರೆ. ಸ್ವಲ್ಪ ಹೆಸರು ಹೇಳಿಕೆ ಕಷ್ಟ ಅಲ್ವಾ? ಆದ್ರೆ ಒಬ್ಬ ಉತ್ತಮ ಕವಿ ಅವರು. ಈ ಸಂದರ್ಭದಲ್ಲಿ ಅವರ ಕವಿತೆಯ ಮೂಲಕ ನಮ್ಮನ್ನ ಮತ್ತೊಮ್ಮೆ ಈ ಏನ್ ಮಾಡಬೇಕು, ನಾವು ವಿದ್ಯಾರ್ಥಿಗಳಾಗಿ ಏನು ನಮ್ಮ ಸಾಧನೆಯನ್ನು ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ. ಅವರ ನಿಜವಾಗಿ ಹೇಳಬೇಕಾದ್ರೆ ಅವರ ಶಬ್ದ ಭಂಡಾರ ಅದು ಬಹಳ ಉತ್ತಮವಾದಂತಹ ಶಬ್ದ ಭಂಡಾರ. ಹಲವು ಮೇಲ್ಪಂಕ್ತಿಯಲ್ಲಿರುವ ಕವಿಗಳಿಗೆ ಅವರ ಶಬ್ದ ಭಂಡಾರ ನನಗೆ ಕಾಣ್ತಾ ಇದೆ. ನೀವೇ ಅದನ್ನ ಅನುಭವಿಸಿ. ಈಗ ನಿಮ್ಮ ಮುಂದೆ ಶ್ರೀಯುತ ಸ್ಟಾನಿಸ್ಲವ್ ಸೋಸ್ ಕಿರೆ. ಎಲ್ಲರಿಗೂ ವಂದನೆಗಳು. ಮಕ್ಕಳಿಗೆ ಈ ಕವಿಗೋಷ್ಠಿಯ ಉನ್ಮಾದದ ಶುಭಾಶಯಗಳು. ತಾವೆಲ್ಲರೂ ಇಂದು ಆನಂದದ ಗಡಿಗಳನ್ನು ಎಣಿಸುತ್ತೀರಾ? ಸ್ವಲ್ಪ ಆಟಿಕೆ ಹಬ್ಬಗಳ ನಿಮಗೆ ಇವತ್ತು ಸಿಗಲಿದೆ ಕೆಲವುಗಳು. ಈ ಸಂದರ್ಭದಲ್ಲಿ ನಿಮಗೆ ಈ ವಿದ್ಯಾಲಯದ ಕೆಲವು ನುಡಿಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಚ್ಛಿಸುತ್ತೇನೆ. ನನ್ನ ಕವಿತೆಯ ಹೆಸರು ಜ್ಞಾನದೇಗುಲದ ಒಡನಾಡು. ಜ್ಞಾನದೇಗುಲದ ಒಡನಾಡು. ಮಕ್ಕಳೆಲ್ಲ ಬನ್ನಿ ಹೊಸ್ತಿಗೆಯ ತನ್ನಿ, ಹಾಡಿ ನಲಿದು ಕಲಿಯೋಣ ಅಕ್ಷರದ ಧ್ವನಿ. ಮಕ್ಕಳೆಲ್ಲ ಬನ್ನಿ ಹೊಸ್ತಿಗೆಯ ತನ್ನಿ, ಹಾಡಿ ನಲಿದು ಕಲಿಯೋಣ ಅಕ್ಷರದ ಧ್ವನಿ. ಬೊಗಸೆಯಳು ಹನಿ ಗರಡಿಯಳು ಗಣಿ, ಧ್ವನಿ ಕಲಿತು ಮೆರೆಯೋಣ ಬುರುಡೆ ಮಂಡಲ ದನಿ. ಬೊಗಸೆಯಳು ಹನಿ ಗರಡಿಯೊಳು ಗಣಿ, ಧ್ವನಿ ಕಲಿತು ಮರೆಯೋಣ ಬುರುಡೆ ಮಂಡಲ ದನಿ. ತಾಯಿ ತಂದೆ ಹಿಗ್ಗಲು ಬೆರಳು ಹಿಡಿದು ನುಗ್ಗಲು, ತಿಳಿಯಬೇಕು ಓದಿ ಬರೆದು ತಗ್ಗಲು. ತಾಯಿ ತಂದೆ ಹಿಗ್ಗಲು ಬೆರಳು ಹಿಡಿದು ನುಗ್ಗಲು, ತಿಳಿಯಬೇಕು ಓದಿ ಬರೆದು ತಗ್ಗಲು. ಗುರು ಹಿರಿಯರು ಮೆಚ್ಚಲು ಪ್ರೀತಿ ಮಮತೆ ಹೆಚ್ಚಲು, ಸ್ತುತಿಸಿ ನಮಿಸಿ ಬೆರೆಯೋಣ ಗೌರವದಿಂದೆತ್ತಲು. ಗುರು ಹಿರಿಯರು ಮೆಚ್ಚಲು ಪ್ರೀತಿ ಮಮತೆ ಹೆಚ್ಚಲು, ಸ್ತುತಿಸಿ ನಮಿಸಿ ಬೆರೆಯೋಣ ಗೌರವದಿಂದೆತ್ತಲು. ನಾಡ ಹೆಸರು ಎತ್ತಲು ಹಸಿರು ಪಸಿರು ಉತ್ತು ಬಿತ್ತಲು, ಉಸಿರ ಒಸರು ಹರಿಸೋಣ ಪ್ರೇಮದಿ ಸುತ್ತಮುತ್ತಲು. ನಾಡ ಹೆಸರು ಎತ್ತಲು ಹಸಿರ ಪಸಿರು ಉತ್ತು ಬಿತ್ತಲು, ಉಸಿರ ಒಸರು ಹರಿಸೋಣ ಪ್ರೇಮದಿ ಸುತ್ತಮುತ್ತಲು. ಹೆಮ್ಮೆಯ ಗುರಿ ಮುಟ್ಟಲು ಕನ್ನಡಾಂಬೆಯ ಗುಡಿ ಕಟ್ಟಲು, ವಿದ್ಯಾ ಸಿರಿಯ ಬೆಳೆಸೋಣ ನಮ್ಮ ಹಿತ್ತಲ ಸುತ್ತಲು. ಹೆಮ್ಮೆಯ ಗುರಿ ಮುಟ್ಟಲು ಕನ್ನಡಾಂಬೆಯ ಗುಡಿ ಕಟ್ಟಲು, ವಿದ್ಯಾ ಸಿರಿಯ ಬೆಳೆಸೋಣ ನಮ್ಮ ಹಿತ್ತಲ ಸುತ್ತಲು. ನಲಿದು ಕುಣಿದು ಆಡೋಣ ಹೇಳಿ ಕೇಳಿ ತಿಳಿಯೋಣ, ನಲಿದು ಕುಣಿದು ಆಡೋಣ ಹೇಳಿ ಕೇಳಿ ತಿಳಿಯೋಣ ಜ್ಞಾನ ದೇಗುಲದೊಳು, ಜೀವನ ಮಂತ್ರದ ತಿರುಳು ಅರಿಯೋಣ. ನಲಿದು ಕುಣಿದು ಆಡೋಣ ಹೇಳಿ ಕೇಳಿ ತಿಳಿಯೋಣ ಜ್ಞಾನ ದೇಗುಲದೊಳು, ಜೀವನ ಮಂತ್ರದ ತಿರುಳು ಅರಿಯೋಣ. ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು, ಉಮ್ಮನಸ್ಸಿನ ಮುಕ್ತ ಮೊಗದ ಪ್ರಭೆಗಳು. ಬನ್ನಿ ಆರಿಸೋಣ ಸನ್ನಡತೆಯ ಒಕ್ಕೂಟ ಬಾಂಧವ್ಯ ಧ್ವಜಗಳು. ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು, ಉಮ್ಮನಸ್ಸಿನ ಮುಗ್ಧ ಮೊಗದ ಪ್ರಭೆಗಳು. ಬನ್ನಿ ಆರಿಸೋಣ ಸನ್ನಡತೆಯ ಒಕ್ಕೂಟ ಬಾಂಧವ್ಯ ಧ್ವಜಗಳು. ಧನ್ಯವಾದಗಳು. ಚಪ್ಪಾಳೆ. ನಾನು ಹೇಳಿದಂತೆ ನೋಡಿ, ಅವರ ಶಬ್ದ ಭಂಡಾರ. ನಿಮಗೆ ಕೆಲವು ಶಬ್ದಗಳು ಸ್ವಲ್ಪ ಅರ್ಥ ಆಗದೆ ಇರ್ಬೋದು, ಅಥವಾ ಸ್ವಲ್ಪ ಭಾರ ಅಂತ ಅನಿಸ್ಬೋದು. ನೀವೇನ್ ಮಾಡಬೇಕು, ಅದನ್ನ ನೆನಪಿಟ್ಕೊಳ್ಬೇಕು. ಅವರು ಸಿಕ್ಕಾಗ ಅವರಲ್ಲಿಯೋ ಅಥವಾ ತಿಳಿದ ನಿಮ್ಮ ಶಿಕ್ಷಕರಲ್ಲಿಯೋ ಕೇಳಿದಾಗ ನಿಮ್ಮ ಜ್ಞಾನ ಇನ್ನೂ ವೃದ್ಧಿ ಆಗ್ತದೆ. ಅದರಿಂದ ನೆನಪಿಟ್ಕೊಳ್ಳಿ,
ಕೇಳಿ ಇನ್ನೂ ಅನುಭವವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇವರ ಸಮೃದ್ಧವಾದ ಶಬ್ದ ಭಂಡಾರ ಬಹಳ ತೂಕವುಳ್ಳದ್ದು. ಹಾಗೇನೆ ಶಬ್ದಗಳೊಂದಿಗೆ ಆಟವಾಡುತ್ತಾ ಮುಗ್ಧ ಮಕ್ಕಳ ಮನಸ್ಸನ್ನು ತಟ್ಟುವ ಇವರ ಕವಿತೆಯ ಪರಿ ನಮ್ಮ ಶಬ್ದ ಭಂಡಾರವನ್ನ ಶ್ರೀಮಂತಗೊಳಿಸುತ್ತೆ, ಜ್ಞಾನವನ್ನ ಹೆಚ್ಚಿಸುತ್ತೆ. ಈ ಸುಂದರ ಕವಿತೆಯ ಮೂಲಕ ನಮಗೆ ಮನಸ್ಸಿಗೆ ಮುದ ನೀಡಿದಂತಹ ಶ್ರೀಯುತ ಸ್ಟಾನಿಸ್ಲಾವ್ ಕೆರೆ, ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಚಿಕ್ಕ 2 ಸಾಲುಗಳನ್ನ ನಾನು ಹೇಳ್ತೇನೆ. ಯಾರಾದ್ರೂ ಅದರ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ ಆದ್ರೆ ಮಕ್ಕಳಿಗೆ ಒಂದು ಅವಕಾಶ, ಕೈ ಮೇಲೆ ಹಾಕಿದ್ರೆ ಸಾಕು, ಮಾತಾಡೋದು ಬೇಡ. ಆಮೇಲೆ ಅರ್ಥ ಆದ್ರೆ ನಿಮ್ಗೆ ಏನು ನೀವು ತುಂಬಾ ಏನು ಟೆನ್ಸ್ ಆಗೋದು ಅಂದ್ರೆ ನೀವು ಅರ್ಥ ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂತ ಏನು ಬೇಸರ ಪಟ್ಕೊಳ್ಳೋದು ಬೇಡ, ಸರಿನಾ? ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು. ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ರವಿ ಕುಣಿದಾಡುವನು. ಓಕೆ, ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ, ಎದ್ದು ನಿಂತು ಇದರ ಅರ್ಥ ಏನಿರಬಹುದು ಇಲ್ವಾ? ಸರಿ, ಸಮಯ ನಮಗೆ ಹೆಚ್ಚು ಇಲ್ಲ, ಆದ್ದರಿಂದ ಈಗ ಶಿಕ್ಷಕರಿಗೆ ಅಥವಾ ಹಿಂದ್ಗಡೆ ಕೂತಂತಹ ಕಲಾ ರಸಿಕರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಸೂರ್ಯ ಮೂಡುವನು ಅಂತ ಹೇಳಿದೆ. ನೀವು ಪ್ರಕೃತಿಯನ್ನ, ಪ್ರತಿಯೊಂದು ವಿಷಯವನ್ನ ನೋಡುವುದಲ್ಲ, ಅಬ್ಸರ್ವ್ ಮಾಡಬೇಕು. ನೋಡೋದು ಬರೀ ಸುಮ್ಮನೆ ನೋಡೋದು. ಈಗ ಇಲ್ಲಿ ನೃತ್ಯವನ್ನ ಹೇಗೆ ಮಾಡಿದ್ರು, ಹೇಗೆ ಸ್ಟೆಪ್ ಹಾಕಿದ್ರು, ಹಾಗೆ ಪ್ರತಿಯೊಂದು ವಿಷಯವನ್ನ ಹಾಗೇನೆ ನೋಡಿ. ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾನೆ, ಕೆಂಪಗೆ ಕಾಣ್ತಾನೆ ಅಲ್ವಾ? ಅದರಿಂದ ಮೂಡನ ದಿಕ್ಕಿನಲ್ಲಿ ಅದು ರಂಗಸ್ಥಳ, ಅಂದ್ರೆ ಅವನು ಸಂಭ್ರಮಿಸುವಂತಹ ಮೂಡಿ ಬರುವಂತಹ ಸ್ಥಳ ಅದು. ಅಲ್ಲಿ ಕೆಂಪಗೆ ಕಾಣ್ತಾನೆ. ನೆತ್ತರು ಅಂದ್ರೆ ಅಲ್ಲೆಲ್ಲ ಕೆಂಪಾಗಿದೆ ನೋಡಿ. ಕವಿ ಹೇಗೆ ಅದನ್ನ ವರ್ಣಿಸ್ತಾರೆ ನೋಡಿ. ಹಾಗೇನೆ ಈ ಕವಿತೆ ತುಂಬಾ ದೊಡ್ಡದಿದೆ. ಇದನ್ನ ನಾವು ಸವಿಸ್ತಾರವಾಗಿ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ತುಂಬಾ ಅರ್ಥಗರ್ಭಿತವಾದ ಕವಿತೆ ಇದು. ಯಾರು ಬರೆದದ್ದು ಅಂತ ಹೇಳ್ಬೋದು ಯಾರಿಗಾದ್ರೂ? ವೇದಿಕೆಯಲ್ಲಿ ಇರುವವರು ಅಥವಾ ಮುಂದೆ ಇರುವವರು? ಬಹಳ ಮಹಾನ್ ಕವಿ ಕುವೆಂಪು ಇರಬೇಕು ಅಂತ ಹೇಳಿದ್ರು ಶ್ರೀಯುತ ನವೀನ್ ಅವರು. ಪಂಜೆ ಮಂಗೇಶರಾಯರು. ನೋಡಿದ್ರ ಎಂಡ್ ಎಂಡ್ ಬರೀ 2 ಸಾಲುಗಳು. ಏರುವನು ರವಿ ಏರುವನು, ಬಾನುಳು ಸಣ್ಣಗೆ ತೋರುವನು. ಏರುವನು ರವಿ ಏರುವನು, ಬಾನುಳು ಸಣ್ಣಗೆ ತೋರುವನು. ಏರಿದವ ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ಎಂಥ ಅರ್ಥಗರ್ಭಿತವಾದ ಪದ್ಯ ನೋಡಿ. ನಾವು ಎಷ್ಟೇ ಹಣ, ಕೀರ್ತಿ, ಇನ್ನೇನೋ ಸಂಪಾದಿಸಿದ್ರು ಕೂಡ ನಾವು ಅದನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕಿದೆ. ಆದ್ದರಿಂದ ನಾವು ಯಾವಾಗಲೂ ಸೂರ್ಯನ ಹಾಗೆ ನೆತ್ತಿಗೆ ಮೇಲೆ ಇದ್ದು ಎಲ್ರಿಗೆ ಬೇಕಾದ್ದನ್ನೆಲ್ಲ ಕೊಡ್ತಾ ನಾವು ಸಣ್ಣವರಾಗಿರ್ಬೇಕು, ವಿನಯದಿಂದ ಇರಬೇಕು. ಇದು ಜೀವನದ ಪಾಠ. ಸರಿ, ನಾವೀಗ ಮುಂದಿನ ಕವಿತೆಗೆ ಹೋಗೋಣ. ಒಬ್ರು ಸ್ತ್ರೀ ಆಯ್ತು, ಒಬ್ರು ಪುರುಷರಾಯ್ತು. ಮತ್ತೆ ನಮ್ಮ ಜೊತೆ ಇನ್ನೊಬ್ರು ಕವಿ ಇದ್ದಾರೆ, ಸ್ತ್ರೀ, ಶ್ರೀಮತಿ ಐರಿನ್ ಮೆಂಡೋನ್ಸಾ ಕಾಸಿಯಾ. ಗಾದೆಗಳು ನಿಮ್ಗೆ ಗೊತ್ತುಂಟಾ ಅಥವಾ ಅಲ್ವಾ? ಗಾದೆಗಳು ಗೊತ್ತುಂಟಾ ನಿಮ್ಗೆ? ಯಾರಾದ್ರೂ ಒಂದು ಹೇಳ್ಬಹುದಾ ಪ್ಲೀಸ್? ಹೇಳಿ, ಪರವಾಗಿಲ್ಲ, ಜೋರಾಗಿ ಹೇಳಿ. ಹೇಳಿ ಅಮ್ಮ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕೈ ಚಪ್ಪಾಳೆ ಕೊಡಿ ಅವರಿಗೆ. ವೆರಿ ಗುಡ್. ಹಾಗೇನೆ ಊರಿಗೆ ಅರಸನಾದ್ರು ತಾಯಿಗೆ ಮಗ ಅಲ್ವಾ? ಹಾಗೇನೆ ಗಿಡವಾಗಿ ಬಗ್ಗದ್ದು ವರವಾಗಿ ಬಗ್ಗೀತೆ. ನೀವು ಗಿಡ ಆಯ್ತಾ? ಈಗ ಎಲ್ರು ಶಿಕ್ಷಕರು ಹೇಳಿದ್ದನ್ನ ಕೇಳಬೇಕು. ಮರ ಆದ್ಮೇಲೆ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಇವತ್ತಿನಿಂದಲೇ ನೀವು ಸುಸಂಸ್ಕೃತರಾಗಬೇಕು. ಓಕೆ, ಮಾತು ಬಲ್ಲವನಿಗೆ
ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಎಷ್ಟೊಂದು ಸಂಪತ್ತು ನೋಡಿ, ಆ ವಚನಗಳು, ಸಾಹಿತ್ಯ, ಸಂಸ್ಕೃತಿ, ಕಲೆ, ಇದೆಲ್ಲ ನಮ್ಮ ಜೀವನವನ್ನ ಹೇಗೆ ರೂಪಿಸ್ಲಿಕ್ಕೆ ಅನುವು ಮಾಡಿಕೊಡ್ತವೆ ನೋಡಿ. ಈಗ ಇಂಥದೇ ಒಂದು ಸಂದೇಶದೊಂದಿಗೆ ನಮ್ಮ ಮುಂದೆ ಶ್ರೀಮತಿ ಐರಿನ್ ಮೆಂಡೋನ್ಸಾ ಕಾಸಿಯಾ ಕವಯತ್ರಿ ನಿಮ್ಮ ಮುಂದೆ ಅವರ ಕವಿತೆಯನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಶುಭ ಹಾರೈಕೆ. ಎಲ್ಲರಿಗೂ ವಂದನೆಗಳು. ಮಕ್ಕಳೇ, ಈ ಕವಿತೆಯನ್ನು ಚೆನ್ನಾಗಿ ಕೇಳಿ. ಕೊನೆಯಲ್ಲಿ 2 ಸಾಲು ನೀವು ನನ್ನ ಜೊತೆ ಹೇಳಬೇಕು, ಆಯ್ತಾ? ಈಗ ನೀವು ಈ ಶಾಲೆಗೆ ಬರುವಾಗ ತುಂಬಾ ಪುಟ್ಟ ಪುಟ್ಟ ಮಕ್ಕಳಾಗಿದ್ದೀರಿ. ಈಗ ಕೆಲವರು ಇನ್ನೂ ಸ್ವಲ್ಪ ಪುಟ್ಟ ಇದ್ದಾರೆ, ಕೆಲವರು ದೊಡ್ಡದಾಗಿದ್ದಾರೆ. ಈಗ ಈ ಕವಿತೆ ಎಲ್ಲ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಶಿಕ್ಷಕರ ಬಗ್ಗೆ. ಚೆನ್ನಾಗಿ ಕೇಳಿ. ನನ್ನ ಕವಿತೆಯ ಶೀರ್ಷಿಕೆ ಶಾಲೆ ಎಂಬ ದೇಗುಲ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ, ಹೆಗಲ ಮೇಲೆ ಚೀಲವ ಹೇರುತ್ತಾ, ಒಲ್ಲದ ಮನಸ್ಸಿನಿಂದ ಮೆಟ್ಟಲೇರಿ ಪ್ರವೇಶಿಸಿದೆನಾ ಈ ದೇಗುಲದೊಳಗೆ. ಪ್ರವೇಶಿಸಿದೆನಾ ಈ ದೇಗುಲದೊಳಗೆ. ಕಣ್ಣಂಚಿನಲ್ಲಿ ನೀರಿನ ಛಾಯೆ, ಮನದೊಳಗೆ ಅಂಜಿಕೆಯ ತೊಳಲು. ಸೆರಗಿನಡೆಯಲ್ಲಿ ಪಡೆಯುತ್ತಾ ಆಸರೆ, ಬಿಗಿ ಹಿಡಿದೆನಾ ಅಮ್ಮನ ತೋಳು. ಬಿಗಿ ಹಿಡಿದೆನಾ ಅಮ್ಮನ ತೋಳು. ದೇವತೆಯಂತೆ ಎದುರುಗಂಡ ಶಿಕ್ಷಕಿಯೊಬ್ಬಳು ಪ್ರೀತಿಯ ಮಹಾಪೂರವ ಎರೆಯಲು ಹುಸಿಯಾಯಿತು ನನ್ನ ಅನಿಸಿಕೆ. ಮಾಯವಾಯಿತು ಅಂಜಿಕೆಯ ತೊದಲು. ಮಾಯವಾಯಿತು ಅಂಜಿಕೆಯ ತೊದಲು. ಆಕೆಯ ಸುಂದರ ನಗುಮುಖ, ಪಾಠ ಹೇಳುವ ಆಟ ಆಡಿಸುವ ವೈಖರಿ, ಅಕ್ಕರೆಯ ಮಾತು, ಪ್ರೋತ್ಸಾಹದ ದಾಟಿ ಮೂಡಿಸಿತು ನನ್ನಲ್ಲಿ ಉಲ್ಲಾಸದ ಚಿಲುಮೆ. ಮೂಡಿಸಿತು ನನ್ನಲ್ಲಿ ಉಲ್ಲಾಸದ ಚಿಲುಮೆ. ಜೊತೆಯಾಗಿ ಬೆಳೆದೆನ ಅವರ ಅಕ್ಕರೆಯಡಿ. ತನುಮನ ಬೆಳೆದು ಜ್ಞಾನ ಊರ್ಜಿತಗೊಂಡಿದೆ. ವಿವಿಧ ಶಿಕ್ಷಕರ ವಿದ್ಯೆ ನೀತಿ ಬೋಧನೆಯಡಿ ಆಕರ್ಷಕ ಪ್ರಪಂಚವ ಎದುರಿಸಲು ಮೊಗ್ಗು ಅರಳಿಕೊಂಡಿದೆ. ಆಕರ್ಷಕ ಪ್ರಪಂಚವ ಎದುರಿಸಲು ಮೊಗ್ಗು ಅರಳಿಕೊಂಡಿದೆ. ಮಣ್ಣಿನ ಮುದ್ದೆಯಂತಿದ್ದ ನನ್ನ ಕುಂಬಾರನ ಮಡಕೆಯಂತೆ ಮಾರ್ಪಡಿಸಿದ ಗುರುಗಳೇ, ಇದು ನಿಮಗೆ ನಲ್ಮೆಯ ನಮನ. ಮಣ್ಣಿನ ಮುದ್ದೆಯಂತಿದ್ದ ನನ್ನ ಕುಂಬಾರನ ಮಡಕೆಯಂತೆ ಮಾರ್ಪಡಿಸಿದ ಗುರುಗಳೇ, ಇದು ನಿಮಗೆ ನಲ್ಮೆಯ ನಮನ. ಈ ದೇಗುಲದ ದೇವತೆಯರೇ, ನಿಮಗೆ ಕೋಟಿ ಕೋಟಿ ನಮನ. ಈಗ ಮಕ್ಕಳೆಲ್ಲ ಕೈ ಜೋಡಿಸಿ ನೋಡುವ. ಈಗ ನೀವು ನಿಮ್ಮ ಶಿಕ್ಷಕರಿಗೆ ನಮನ ಹೇಳೋದು. ನಾನು ಹೇಳುವ ಸಾಲುಗಳನ್ನು ನೀವು ಹೇಳಬೇಕು, ಆಯ್ತಾ? ಈ ದೇಗುಲದ ದೇವತೆಯರೇ, ಹೇಳಿ. ನಿಮಗೆ ಕೋಟಿ ಕೋಟಿ ನಮನ. ಈ ದೇಗುಲದ ದೇವತೆಯರೇ, ನಿಮಗೆ ಕೋಟಿ ಕೋಟಿ ನಮನ. ಧನ್ಯವಾದಗಳು. ಕವಯತ್ರಿಗೂ ಶಿಕ್ಷಕರಿಗೂ ಜೋರಾದ ಕೈ ಚಪ್ಪಾಳೆ. ಗುಡ್. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನೋಡಿ, ನಿಮ್ಮನ್ನ ಹೇಗೆ ರೂಪಿಸಬೇಕು ಅಂತ ಶಿಕ್ಷಕರು ಎಷ್ಟು ಶ್ರಮ ಪಡ್ತಾರೆ. ಆದ್ರೆ ಅವ್ರು ಕಲಿಸಿದ್ದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದಾಗ ಎಲ್ರಿಗೂ ಒಳ್ಳೇದಾಗುತ್ತೆ. ಆದ್ರೆ ಅದನ್ನು ನೀವು ಕೆಟ್ಟದಾಗಿ ಉಪಯೋಗಿಸಿದ್ರೆ ಅಥವಾ ಕೆಟ್ಟತನ ಮಾಡಿದ್ರೆ ಏನಾಗುತ್ತೆ? ಕುಂಬಾರನಿಗೆ ವರುಷ, ಜೀವನ ಎಲ್ಲ ಹಾಳಾಯ್ತು. ದೊಣ್ಣೆಗೆ ನಿಮಿಷ, ಎಲ್ಲ ನಿಷ್ಪ್ರಯೋಜನ ಅಲ್ವಾ? ನಿಮಗೆ ಮೊದಲನೇ ದಿವಸ ಶಾಲೆಗೆ ಹೋದ ದಿನ ನೆನಪಿದೆಯಾ? ಸಣ್ಣದಿರುವಾಗ ತಾಯಿ ಕರ್ಕೊಂಡು ಬಂದಿದ್ರಲ್ಲ ಶಾಲೆಗೆ, ಬಿಟ್ಟು ಹೋಗುವಾಗ ಕೂಗಿದ್ದು ಯಾರು? ಕೈ ಮೇಲೆ ಹಾಕಿ. ನೋಡಿ, ಕೈ ಮೇಲೆ ಹಾಕಿ. ಅವ್ರಿಗೆ ನೆನಪು ಬಂತು ಆ ದಿವಸದ್ದು. ಆದ್ರೆ ನೀವು ಕೂಗಿದ್ರು ಕೂಡ ಕೂಗ್ಬೇಡಮ್ಮ, ನಾನಿದ್ದೇನೆ ನಿನ್ನ ಅಮ್ಮ ಅಂತ ಟೀಚರ್ ಪ್ರೀತಿ ಮಾಡಿದ್ದು, ಮುದ್ದಿಸಿದ್ದು, ಶಿಕ್ಷಣ ಕಲಿಸಿದ್ದು
ಜೀವನ ಪರ್ಯಂತ ಮರೀಲಿಕ್ಕೆ ಆಗೋದಿಲ್ಲ. ಎಷ್ಟೋ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಅಂತ ಪ್ರಭಾವವನ್ನ ಬೀರುತ್ತಾರೆ ಮತ್ತು ದೊಡ್ಡ ವ್ಯಕ್ತಿಗಳಾದಾಗ ದಿನಾ ಟೀಚರ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ತಾರೆ. ಹಾಗೆ ಈಗ ಇಂಥ ಮುದ್ದು ಕ್ಷಣಗಳನ್ನ, ನಮ್ಮ ಈ ನೆನಪುಗಳನ್ನ ಸವಿಯುತ್ತಾ ಮುಂದಿನ ನಾವು ಕವಿತೆಗೆ ಹೋಗೋಣ. ಈಗ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಹುಸೇನ್ ಕಾಟಿಪಳ್ಳ, ಹಿರಿಯ ಕವಿಗಳು. ಕವಿತೆ ಮತ್ತು ಕಲಾಕ್ಷೇತ್ರ ಹಾಗೇನೆ ಸಾಹಿತ್ಯದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಮನೆಯಲ್ಲಿ ಮಗು ಇತ್ತು, ಶಾಲೆಗೆ ಹೋಗ್ಲಿಲ್ಲ. ಅಮ್ಮ ಹೇಳಿದ್ರು, ಮಗ ಇವತ್ತು ಶಾಲೆಗೆ ಹೋಗೋದಿಲ್ವಾ? ಇಲ್ಲ, ಇವತ್ತು ರಜೆ ಹಾಕಿದ್ದೀನಿ. ನೋಡಿ, ಮಕ್ಕಳೇ ಡಿಸಿಷನ್ ತಗೊಳ್ತಾರೆ ನೋಡಿ. ಸರಿ ಅಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ, ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀಯಾ? ಪುರ್ಸೋತಿಲ್ಲ. ಆಯ್ತಾ? ಹಾಗಿದ್ರೆ ಪರೀಕ್ಷೆ ಹತ್ರ ಬರ್ತಾ ಇದೆ, ಸ್ವಲ್ಪ ಓದು. ಏನಮ್ಮ ನಿನ್ನ ಕಿರಿಕಿರಿ ಇಡೀ ದಿವಸ? ನೋಡಿ ಉತ್ತರ ನೋಡಿ ಹೇಗೆ ಅಂತ. ನನಗೆ ಪಾಠಗಳೆಲ್ಲ ಮೊಬೈಲಲ್ಲಿ ಸಿಗುತ್ತೆ. ಇವತ್ತಿನ ಮಕ್ಕಳ ಇಂತಹ ಆನ್ಸರ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಮೊಬೈಲ್ ಅನ್ನೋದು ಹೇಗೆ, ಏನು, ನಮ್ಮನ್ನು ಎಲ್ಲಿ ತಲುಪಿಸಿಬಿಟ್ಟಿದೆ, ಏನ್ ಮಾಡಿಬಿಟ್ಟಿದೆ, ಎಲ್ಲ ಬುಡಮೇಲು ಮಾಡ್ತಾ ಇದೆ ಅನ್ನೋದನ್ನ ತಮ್ಮ ಕವಿತೆ ಮೂಲಕ ಸಾದರಪಡಿಸ್ತಾ ಇದ್ದಾರೆ ನಮ್ಮ ಹಿರಿಯ ಕವಿ ಶ್ರೀಯುತ ಹುಸೇನ್ ಕಾಟಿಪಳ್ಳ. ಕೈಚಪಾಡಿಯೊಂದಿಗೆ ಅವರಿಗೆ ಸ್ವಾಗತಿಸೋಣ. ಎಲ್ರಿಗೂ ನಮಸ್ಕಾರ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕವಿಗೋಷ್ಠಿಯನ್ನು ಅತ್ಯುತ್ತಮವಾಗಿ ಮುನ್ನಡೆಸುತ್ತಿರುವ ಸಮಾಧ್ಯಕ್ಷರೇ, ಬಹಳ ಖುಷಿ ಆಯಿತು ನಿಮ್ಮ ನಿರೂಪಣಾ ಎಲ್ಲಿಯನ್ನು ಮತ್ತು ಪೋಯಿಟಿಕ ಇದನ್ನು 47 ಮೊದಲೊಮ್ಮೆ ಭಾಗವಹಿಸಿದೆ ಸುರತ್ಕಲ್ನಲ್ಲಿ. ನವೀನ್ ಪೆರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಶಾಲೆಯಲ್ಲಿ ಮಕ್ಕಳನ್ನು ಸಾಹಿತ್ಯದ ಎಡೆಗೆ ಕೊಂಡೊಯ್ಯಲು ಈ ಶಾಲೆಯಲ್ಲಿ ಈ ಕವಿಗೋಷ್ಠಿಯನ್ನು ಇದು ಬಹಳ ಖುಷಿ ಕೊಟ್ಟಿದ್ದು. ಅದಕ್ಕಾಗಿ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ನನಗೆ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ನನಗೆ ಅಂದರೆ ಅನಾರೋಗ್ಯದ ಕಾರಣ ನನ್ನ ಶಬ್ದ ಸ್ಪಷ್ಟವಾಗಿ ಬರುವುದಿಲ್ಲ. ಆದರೂ ಅನೇಕ ಕವಿಗೋಷ್ಠಿಯಲ್ಲಿ ಸ್ಟ್ರೋಕ್ ಆದ ಮೇಲೆ ಕೂಡ ಭಾಗವಹಿಸಿದ್ದೇನೆ. ನಿಮ್ಮ ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ದೆ. ನನ್ನ ಕವಿತೆಯ ಶೀರ್ಷಿಕೆ ಅನುಕೂಲ ಹೆಚ್ಚಾದಂತೆ ಆಪತ್ತು. ಕವಿತೆಯ ಶೀರ್ಷಿಕೆ ಅನುಕೂಲ ಹೆಚ್ಚಾದಂತೆ ಆಪತ್ತು. ನನ್ನದೇ ಒಂದು ಕಾವ್ಯ ರಾಗ ಇದೆ, ಆ ರಾಗದಲ್ಲಿ ಹೇಳ್ತೇನೆ. ಕ್ಷಣ ದಿನ ತಿಂಗಳು ವರ್ಷ ಒಂದರ ಮೇಲೊಂದೂರಿತು, ಕಾಲಕ್ಕೆ ತಕ್ಕ ಕೋಲ ಅನುದಿನ ಬದಲಾಯಿತು. ವಿಶ್ವವೇ ಈ ನಮ್ಮ ಅಂಗೈಯೊಳಗೆ ಸೇರಿತು. ಅನುಕೂಲ ಹೆಚ್ಚಾದಂತೆ ಆಪತ್ತು ಹೆಚ್ಚಾಯಿತು. ಅನುಕೂಲ ಹೆಚ್ಚಾದಂತೆ ಆಪತ್ತು ಹೆಚ್ಚಾಯಿತು. ಊಟ ತಿಂಡಿ ಉಡುಗೆ ತೊಡುಗೆ ಎಲ್ಲವೂ ಬದಲಾಯಿತು. ಮಧ್ಯಾಹ್ನ ಸಂಜೆ ರಾತ್ರಿ ಮಾಲ್ಗಳಲ್ಲಿ ಕಳೆಯಿತು. ಅಡಿಕೆ ಕೋಣೆ ನಂದಿತು, ಫುಡ್ ಕೋರ್ಟ್ ತುಂಬಿತು. ಅಲ್ಲಿ ಇಲ್ಲಿ ತುಂದು ತೇಗಿ ಆರೋಗ್ಯ ಹಾಳಾಯಿತು. ಅಲ್ಲಿ ಇಲ್ಲಿ ತುಂದು ತೇಗಿ ಆರೋಗ್ಯ ಹಾಳಾಯಿತು. ಆ ಕೈಯಲ್ಲಿ ಈ ಕೈಯಲ್ಲಿ ಲಕ್ಷಗಟ್ಟಲೆಯ ಮೊಬೈಲು, ವಾಟ್ಸ್ಆ್ಯಪ್ ಫೇಸ್ಬುಕ್ ಅಲ್ಲಿ ಮುಳುಗಿ ಹೋಯ್ತು ಬಾಳು. ಆನ್ಲೈನಿನ ವ್ಯವಹಾರ ತಲೆಯೆಲ್ಲ ಹಾಳು. ವರಮಾನ ಸಾಲುವುದಿಲ್ಲ, ಸಾಲ ಮೇಲದ ಗೋಳು. ವರಮಾನ ಸಾಲುವುದಿಲ್ಲ, ಸಾಲ ಮೇಲದ ಗೋಳು. ಉನ್ನತ ಶಿಕ್ಷಣ ಪಡೆದು ಊರನ್ನೇ ತೊರೆದು ಡಾಕ್ಟರ್ ಇಂಜಿನಿಯರ್ ಆಗಿ ಲೋಕದಾದ್ಯ ಮಿಂಚಿದೆವು.
ಲಕ್ಷ ಕೋಟಿ ರೂಪಾಯಿ ಖಾತೆಗೆ ತುಂಬಿದೆವು. ವೃದ್ಧ ತಂದೆ ತಾಯಿಯನ್ನು ಆಶ್ರಮಕ್ಕೆ ದೂಡಿದೆವು. ವೃದ್ಧ ತಂದೆ ತಾಯಿಯನ್ನು ಆಶ್ರಮಕ್ಕೆ ದೂಡಿದೆವು. ಧನ್ಯವಾದಗಳು. ಎಂತಹ ಒಂದು ಮಾರ್ಮಿಕತೆ ಅಲ್ವಾ? ನಾವು ನಮ್ಮ ಮಾತೃಭಾಷೆ, ತಂದೆ ತಾಯಿ, ಹುಟ್ಟಿದ ಊರು, ಭಾರತ ನಮ್ಮ ದೇಶ, ಇದನ್ನ ಯಾವತ್ತೂ ನಾವು ಮರೆಯಲೇಬಾರದು. ಆಯ್ತಾ? ಆಯ್ತು ಹೇಳಿ. ವೆರಿ ಗುಡ್. ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು. ನೋಡಿ, ಎಷ್ಟೊಂದು ಮಾರ್ಮಿಕವಾಗಿ ಮೊಬೈಲ್ ಅವಾಂತರಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ಎಚ್ಚರಿಕೆಯ ಕರೆಗಂಟೆಯನ್ನ ತಮ್ಮ ಕವಿತೆಯ ಮೂಲಕ ಬಾರಿಸುತ್ತಾ ಜಾಗೃತಿಯನ್ನು ಉಂಟು ಮಾಡಿದ ಕವಿ ಮಿತ್ರ ಹುಸೇನ್ ಕಾಟಿಪಳ್ಳ ಅವರಿಗೆ ಹೃದಯಾಂತರಾಳದಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಉತ್ತಮ ಕವಿತೆಯನ್ನ ಸಾದರಪಡಿಸಬೇಕಾಗಿ ತಮಗೆ ಧನ್ಯವಾದಗಳು. ಮುಂದಿನ ಕವಿ ಓಡೋಡಿ ಬರ್ತಾ ಇದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ತೀಕ್ಷ್ಣವಾದ ಹಾಸ್ಯ ಪ್ರಯೋಜನೆ, ಹಾಗೇನೆ ಪ್ರತಿಭಾವಂತರಾದ ಇವರು ಹಲವು ವಿವಿಧ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದಾರೆ. ಇವರೊಬ್ಬ ಒಳ್ಳೆ ಮಿಮಿಕ್ರಿ ಪಟು ಕೂಡ. ಹಾಗಿದ್ರೆ ಈ ಸಂದರ್ಭದಲ್ಲಿ ಅವರು ತಮ್ಮ ನೀಳಗತೆಗಳಿಗಿಂತ ಚುಟುಕುಗಳನ್ನ ಹೆಚ್ಚು ಇಷ್ಟಪಡ್ತಾರೆ ಅಂತ ಹೇಳಿಕೆ ನಾನು ಕೂಡ ಸಂತೋಷ ಪಡ್ತಾ ಇದ್ದೇನೆ. ಹಾಗಿದ್ರೆ ಕೇಳುಗರಿಗೆ ತಮ್ಮ ಕವಿತೆಗಳ ಮೂಲಕ ಕಚಗುಡಿಯನ್ನು ಇಡುವುದರ ಜೊತೆಗೆ ವಿಡಂಬನೆಗಳನ್ನ, ಡಾಂಬಿಕತನವನ್ನ ತಮ್ಮ ಕವಿತೆಗಳ ಮೂಲಕ ಬಯಲುಗೊಳಿಸುತ್ತಾ ಹಾಸ್ಯ ಚಟಾಕಿಯೊಂದಿಗೆ ಇವರು ಪ್ರಸ್ತುತಪಡಿಸುವ ಕವಿತೆಗಳು ನಮ್ಗೆಲ್ರಿಗೂ ಖಂಡಿತ ಖುಷಿ ನೀಡುತ್ತವೆ, ದೀರ್ಘ ಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತವೆ, ಚಿಂತನೆಗೆ ಹಚ್ಚುತ್ತವೆ. ಹಾಗಿದ್ರೆ ಇವರು ಬೇರೆ ಯಾರು ಅಲ್ಲ, ಶ್ರೀಯುತ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರಿಗೆ ಕೈ ಚಪ್ಪಾಳೆಯೊಂದಿಗೆ ನಾವು ಬರಮಾಡಿಕೊಳ್ಳೋಣ. ಶುಭ ಹಾರೈಕೆ. ಎಲ್ರಿಗೂ ನಮಸ್ಕಾರ. ನನ್ನ ಚುಟುಕದ ಮೊದಲ ಚುಟುಕ ನಂಟು ಅಂಟು. ಇವರು ನೆಂಟರು ಜನ್ಮ ಸಂಬಂಧದ ನಂಟು ಅಂಟಿಸುವವರು. ಗಂಟು ಇದ್ದರೆ ಇವರ ನಂಟು ಅಂಟುತ್ತೆ, ಇಲ್ಲದಿದ್ದರೆ ಅಂಟಿಸಿದಷ್ಟು ಏಳುತ್ತೆ. ಎರಡನೇ ಚುಟುಕ ಪ್ರಶ್ನೆ. ಸಾವೆಂದರೆ ಕೆಲವರಿಗೆ ಹೆದರಿಕೆ, ಕೆಲವರಿಗೆ ಕನವರಿಕೆ, ಕೆಲವರು ಸಾವನ್ನೇ ಪ್ರಶ್ನಿಸ್ತಾರೆ. ಏನಂತ ಗೊತ್ತಾ? ಎಂತ ಸಾವು ಮಾರ್ರೆ. ಇನ್ನೊಂದು ಚುಟುಕ ನಾಮಕರಣ. ಪ್ರೀತಿಯ ಅಂಗಡಿ ಈಗ ಬಾಗಿಲು ಮುಚ್ಚಿದೆ, ಗ್ರಾಹಕರು ಇಲ್ಲದೆ. ಪ್ರೀತಿಯ ಅಂಗಡಿ ಈಗ ಬಾಗಿಲು ಮುಚ್ಚಿದೆ, ಗ್ರಾಹಕರು ಇಲ್ಲದೆ. ದ್ವೇಷದ ಹೆಸರಿಟ್ಟು ಈಗ ಅದೇ ಅಂಗಡಿ ತೆರೆದಿದೆ, ಗ್ರಾಹಕರ ದಂಡೇ ನೆರೆದಿದೆ. ದ್ವೇಷದ ಹೆಸರಿಟ್ಟು ಈಗ ಅದೇ ಅಂಗಡಿ ತೆರೆದಿದೆ, ಗ್ರಾಹಕರ ದಂಡೇ ನೆರೆದಿದೆ. ಅಳು. ಕಂದ ಅಳುತ್ತಾನೆ ತಾಯಿ ಹಾಲಿಗೆ, ಗಂಡ ಅಳುತ್ತಾನೆ ಆಲ್ಕೋ ಹಾಲಿಗೆ. ಸಾಧಾರಣದಿಂದ ಭಾರಿ ಮಳೆ, ಹವಾಮಾನ ವರದಿ ಸುಳ್ಳು ಎಂದು ನಕ್ಕೆ. ಮನೆಗೆ ಬಂದೆ ನೀರ ಧಾರೆ ನನ್ನವಳ ಕಣ್ಣಲ್ಲಿ, ಧಾರಾವಾಹಿಯ ನೆಪದಲ್ಲಿ. ಅರಳು ಮರಳು. ಮೊಗ್ಗು ಅರಳಿದರೆ ಹೂವು, ಮನಸ್ಸು ಅರಳಿದರೆ ಒಲವು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ಇನ್ನೊಮ್ಮೆ ಜೋರಾಗಿ ಕೈ ಚಪ್ಪಾಳೆ ಕೊಡಿ. ಕೆಲವೊಂದು ಕವಿತೆಗಳು ತಕ್ಷಣಕ್ಕೆ ನಮಗೆ ಅರ್ಥ ಆಗೋದಿಲ್ಲ, ಮತ್ತೆ ನಾವು ಚಿಂತಿಸಿ ಯೋಚಿಸಿದಾಗ ಅದರ ಗೂಢಾರ್ಥ ನಮಗೆ ಗೊತ್ತಾಗತ್ತೆ. ಬೆಚ್ಚಗೆ ಮಾಡಿ ಕುಡಿಯೋದು ಆಕಳ ಹಾಲು, ಬೆಚ್ಚಗೆ ಮಾಡಿ ಕುಡಿಯೋದು ಆಕಳ ಹಾಲು. ಇನ್ನು ಮುಂದಿನ ಸಾಲು ನಿಮಗೆ ಈಗ ಅನುಭವ ಇಲ್ಲ, ಮುಂದಿನ ಸಾಲು ನಿಮಗೆ ಅನುಭವ ಇಲ್ಲ. ಬೆಚ್ಚಗೆ ಮಾಡಿ ಕುಡಿಯೋದು ಆಕಳ ಹಾಲು, ಕುಡಿದ್ರೆ ಬೆಚ್ಚಗೆ ಮಾಡೋದು ಆಲ್ಕೋಹಾಲು. ಇಂಥದ್ದೆಲ್ಲ ಬೇಡ. ಒಳ್ಳೆ ಗುಣಗಳನ್ನ ನಾವು
ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಬೇಡ, ಆ ವಿಷಯನೇ ಬೇಡ, ಆಯ್ತಾ? ಆದ್ದರಿಂದ ನೀವು ಒಳ್ಳೆ ಮಕ್ಕಳಾಗಿ ಅಂತ ಹೇಳ್ತಾ ಇದ್ದೇನೆ. ಹಾಗೇನೆ ನಮ್ಗೆಲ್ರಿಗೂ ಗೊತ್ತು, ನಮ್ಮ ಒಂದು ಮಂಗಳೂರು ಕನ್ನಡ ಇದೆ. ಅವರು ಕೂಡ ಒಂದು ವರ್ಡ್ ಅನ್ನು ಹೇಳಿದ್ರು, ಎಂತ ಸಾವು ಮಾರಾಯ್ರೆ ಅಲ್ವಾ? ನಾವು ಬೆಂಗಳೂರಿಗೆ ಹೋಗ್ಲಿ, ಉತ್ತರ ಕನ್ನಡಕ್ಕೆ ಹೋಗ್ಲಿ, ಮತ್ತೆ ಮೈಸೂರಿಗೆ ಹೋಗ್ಲಿ, ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಭಾಷೆಯ ಸೊಗಡು ಅದು ಬೇರೆನೇ ಇರುತ್ತೆ. ಆದ್ರೆ ನಾವು ಮಂಗಳೂರಿನವರು ನಮ್ಮ ಭಾಷೆಯನ್ನ ಮಾತಾಡಿದಾಗ ಅಲ್ಲಿ ತಕ್ಷಣ ಗೊತ್ತಾಗುತ್ತೆ ಇವರು ಮಂಗಳೂರಿನವರೇ ಅಂತ ಯಾವ್ದಾದ್ರು ಶಬ್ದ ಗೊತ್ತಿದೆಯಾ ನಿಮ್ಗೆ? ಮಂಗಳೂರಿನವ್ರು ಮಾತ್ರ ಹೇಳುವಂಥದ್ದು ಎಂತ ಮಾರಾಯ್ರೆ. ನಿಮ್ಗೆ ಇನ್ನೊಂದು ವಿಚಿತ್ರ ಗೊತ್ತಾ? ಮೀನು ಸಿಗೋದು ಮಾರ್ಕೆಟ್ ಅಲ್ಲಿ, ಆದ್ರೆ ನಮ್ಮ ಮಂಗಳೂರಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸಿಗ್ತದೆ, ಗೊತ್ತಾ ನಿಮ್ಗೆ? ಅಲ್ವಾ? ಹಾಗೆ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ನೋಡ್ರಿ ಅವನು ಮರ ಹಿಡಿಯಾಕ ಹತ್ಯಾನ್ರಿ. ಏನ್ ಹಾಗಂದ್ರೆ, ಮರ ಹಿಡಿಯಾಕ ಹತ್ಯಾನ್ರಿ ಅಂದ್ರೆ ಹಿಡಿಯೋದಕ್ಕೋಸ್ಕರ ಹತ್ತಿದಾನ ಅಲ್ಲ, ಅವನು ಮರ ಹಿಡಿಲಿಕ್ಕೆ ಶುರು ಮಾಡಿದ್ದಾನೆ ಅಂತ. ಹೀಗೆ ನಮಗೆ ಬೇರೆ ಬೇರೆ ಪ್ರದೇಶದ ಕನ್ನಡ ಅರ್ಥ ಆಗ್ಬೇಕಾದ್ರೆ ನಾವಂತ ಪ್ರದೇಶದ ಜನರ ಜೊತೆ ಮಾತಾಡಬೇಕು. ಮನೆಯಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ ನೋಡಿ, ಇಲ್ಲಿ ಸರಿಯಾಗಿ ಕೇಳಿ, ನಾವು ಎಷ್ಟು ಭಾಷೆಗಳನ್ನ ಹೆಚ್ಚು ಕಲಿತೀವೋ ಅಷ್ಟು ನಾವು ಹಣದಿಂದ ಅಲ್ಲ, ನಮ್ಮ ಹೃದಯ ವೈಶಾಲ್ಯದಿಂದ ನಮ್ಮ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಶ್ರೀಮಂತರಾಗ್ತೀವಿ. ಅಲ್ಲಿ ಕೆಲಸದವ ಒಬ್ಬ ಮಲಯಾಳಿ ಕೆಲಸದವನಿದ್ದ, ಒಬ್ಬ ಕನ್ನಡ ಮಾತಾಡುವವನಿದ್ದ, ಒಬ್ಬ ತುಳು ಮಾತಾಡುವನಿದ್ದ, ಕೊಂಕಣಿಯ ಮಾತಾಡುವವನಿದ್ದ, ಇಂಗ್ಲಿಷ್ ಮಾತಾಡುವವನು ಕೂಡ ಕೆಲಸಕ್ಕಿದ್ದ. ಅವನು ಪ್ರತಿಯೊಂದು ಕೆಲಸದವರಿಗೆ ಮತ್ತು ಮಗುವಿಗೆ ಅವನು ಆಜ್ಞೆ ಮಾಡಿದ್ದ. ಅಂತ ಭಾಷೆ ಮಾತಾಡುವವರಲ್ಲಿ ನೀವು ಅಂಥದೇ ಭಾಷೆ ಮಾತಾಡೋ, ಮಗು ಹತ್ರ ಅದೇ ಭಾಷೆ, ನಿನ್ನ ಭಾಷೆಯಲ್ಲಿ ಮಾತಾಡು ಅಂತ. ಆಗ ಚಿಕ್ಕಂದಿನಿಂದಲೇ ಅಂತ ಅಭ್ಯಾಸ ಆದಾಗ ತುಂಬಾ ಭಾಷೆಗಳನ್ನ ನಮ್ಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆದಷ್ಟು ಭಾಷೆಗಳನ್ನ ಕಲೀರಿ ಮಕ್ಕಳ ಅಂತ ನಿಮ್ಗೆ ಹೇಳ್ತಾ, ನಾವೀಗ ನಮ್ಮ ಇಲ್ಲಿ ಹಿಂದೆ ನೋಡಿದ್ರಿ ಪೊಯೆಟಿಕಾ ಕವಿತಾ ಗ್ರೂಪ್ ನಮ್ದು. ಎಷ್ಟು ಅಂಕೆಯ ಈ ಕವಿಗೋಷ್ಠಿ ಇದು? 47. 1ರಿಂದ ಶುರು ಮಾಡಿ 47ರವರೆಗೆ ತಲುಪಬೇಕಾದ್ರೆ ಆ ಮಹಾನ್ ಸಾಧನೆ, ಅದರ ಸ್ಥಾಪಕ ಬೇರೆ ಯಾರೂ ಇಲ್ಲ, ಶ್ರೀಯುತ ನವೀನ್ ಪಿರೇರಾ ಅವರು. ಜೋರಾಗಿ ಕೈ ಚಪ್ಪಾಳೆ ಕೊಡೋಣ. ಈ ಸಾಧನೆ ಅಂತಿಂಥದ್ದಲ್ಲ. ಅವರು ಒಬ್ಬ ಇಂಜಿನಿಯರ್, ಆದರೂ ಕೂಡ ಹಗಲು ರಾತ್ರಿ ಮಕ್ಕಳ ಬಗ್ಗೆ, ಬಡವರ ಬಗ್ಗೆ ಮತ್ತು ನಮ್ಮ ದೇಶದ ಬಗ್ಗೆ ಅವರ ಕವಿತೆಯ ತೀಕ್ಷ್ಣತೆಗಳನ್ನ ನನಗೆ ಕೂಡ ಕೆಲವೊಮ್ಮೆ ತುಂಬಾ ವಿಸ್ಮಯ ಮಾಡಿಬಿಡುತ್ತೆ. ಇಲ್ಲೊಂದು ಅದ್ಭುತವಾದ ಕವಿತೆಯನ್ನ ತಗೊಂಡು ಬಂದಿದ್ದಾರೆ ಅವರು. ನಮ್ಮ ಕೆಲವೊಮ್ಮೆ ಏನು ಸ್ಯಾಕ್ರಿಫೈಸ್ ಅನ್ನೋದು ಇದೆಯಲ್ಲ, ಅದು ನಮಗೆ ಅರ್ಥ ಆಗೋದೇ ಇಲ್ಲ. ಅವರು ಗತಿಸಿದ ನಂತರ ಅಥವಾ ಅವರು ಇಲ್ಲದಾಗ, ಅವರ ಆಬ್ಸೆನ್ಸ್ ಅಲ್ಲಿ ಆಗ ನಮಗೆ ಗೊತ್ತಾಗುತ್ತೆ. ಇಂಥ ಒಂದು ಬಹಳ ಉನ್ನತ ಕವಿತೆಯನ್ನ ಈಗ ನಿಮ್ಮ ಮುಂದೆ ಒಂದು ಕಥೆಯ ರೂಪದಲ್ಲಿ ನಿಮಗೆ ಕಾಣ್ಬೋದು. ಅದನ್ನ ಸಾದರಪಡಿಸ್ತಾ ಇದ್ದಾರೆ. ತುಂಬಾ ಸೂಕ್ಷ್ಮವಾಗಿ, ಸೈಲೆಂಟ್ ಆಗಿ ಗಮನಿಸಿ ಅಂತ ಹೇಳ್ತಾ ಶ್ರೀಯುತ ನವೀನ್ ಪಿರೇರಾ ಅವರು. ನನ್ನ ಕವಿತೆ ಹೆಸರು ಒಂದು ಬೆಕ್ಕಿನ ಕತೆ. ಒಂದು ಬೆಕ್ಕಿನ ಕತೆ. ಊರ ಹೊರಗಿನ ಪಾಳು ಬಾವಿಗೆ ಬಿದ್ದು ಬೆಕ್ಕೊಂದು ಸತ್ತಿದೆ. ಊರ ಹೊರಗಿನ ಪಾಳು ಬಾವಿಗೆ ಬಿದ್ದು ಬೆಕ್ಕೊಂದು ಸತ್ತಿದೆ. ಬೆಕ್ಕು ಹೆಜ್ಜೆ ತಪ್ಪುವುದೇ? ಊರ ನಾರಿಗೆಗಳು ಸುದ್ದಿಯ ಕಾಡ್ಗಿಚ್ಚು ಹಚ್ಚಿವೆ. ಬೆಕ್ಕು ಊರ ಹೊರಗೆ ಯಾಕೆ ಹೋಗ್ಬೇಕಿತ್ತು? ಕಣ್ಣುಗಳು ಹುಪ್ಪೇರಿಸಿವೆ. ಇದು ರೇಪ್ ಅಂಡ್ ಮರ್ಡರ್. ಬೆರಳುಗಳು ಯಾರ್ಯಾರನ್ನು ತೋರಿಸ್ತಿವೆ? ಬೆಕ್ಕು ಸತ್ತದ್ದು ಊರ ಹೊರಗಿನ ಪಾಳು ಬಾವಿಯಲ್ಲಿ, ನಮ್ಮ ಮನೆ ಬಾವಿಯಲ್ಲಿ ಅಲ್ಲವಲ್ಲ. ಊರಿಗೆ ಊರೇ ಸಮಾಧಾನದ ನಿಟ್ಟುಸಿರು ಬಿಟ್ಟಿದೆ. ಕಾಲಚಕ್ರ ಉರುಳಿದೆ, ಊರಿಗೆ ಬರಗಾಲ ಬಂದಿದೆ. ಕಾಲಚಕ್ರ ಉರುಳಿದೆ, ಊರಿಗೆ ಬರಗಾಲ ಬಂದಿದೆ. ಯಾರ ಮನೆ ಬಾವಿಯಲ್ಲೂ ಒಂದು ಹನಿ ನೀರಿಲ್ಲ. ಆದರೆ ಏನಾಶ್ಚರ್ಯ, ಊರ ಹೊರಗಿನ ಬೆಕ್ಕು ಸತ್ತ ಬಾವಿಯಲ್ಲಿ ನೀರು ಒಸರುತ್ತಿದೆ. ಆದರೆ ಏನಾಶ್ಚರ್ಯ, ಊರ ಹೊರಗಿನ ಬೆಕ್ಕು ಸತ್ತ ಬಾವಿಯಲ್ಲಿ ನೀರು ಒಸರುತ್ತಿದೆ.
ನಾಲಗೆಗಳೀಗ ಯೂಟರ್ನ್ ನೋಡಿದ್ದೀವಿ. ಊರನ್ನು ಬರಗಾಲದಿಂದ ರಕ್ಷಿಸಲು ಬೆಕ್ಕು ಆತ್ಮಾಹುತಿಗೈದಿದೆ. ಕಣ್ಣುಗಳು ಬೆರಳುಗಳು ಸೇರಿ ಬೆಕ್ಕಿಗೆ ಗುಡಿ ಕಟ್ಟುತ್ತಿವೆ. ಕಣ್ಣುಗಳು ಬೆರಳುಗಳು ಸೇರಿ ಬೆಕ್ಕಿಗೆ ಗುಡಿ ಕಟ್ಟುತ್ತಿವೆ. ಊರ ಜನರು ಅದೆಷ್ಟು ನೀರು ಸೇದಿದರೂ ಈ ಬಾವಿ ಮಾತ್ರ ಬತ್ತುತ್ತಿಲ್ಲ. ಊರ ಜನರು ಅದೆಷ್ಟು ನೀರು ಸೇದಿದರೂ ಈ ಬಾವಿ ಮಾತ್ರ ಬತ್ತುತ್ತಿಲ್ಲ. ಬೆಕ್ಕಿನ ಮರಿಗಳಿಗೆ ಮಾತ್ರ ಗೊತ್ತು ಈ ಬಾವಿಯ ಗುಟ್ಟು. ಬೆಕ್ಕಿನ ಮರಿಗಳಿಗೆ ಮಾತ್ರ ಗೊತ್ತು ಈ ಬಾವಿಯ ಗುಟ್ಟು. ಊರ ಜನ ಸೇದುತ್ತಿರುವುದು ತಮ್ಮ ಕಣ್ಣೀರೆಂದು. ಊರ ಜನ ಸೇದುತ್ತಿರುವುದು ತಮ್ಮ ಕಣ್ಣೀರೆಂದು. ಧನ್ಯವಾದ. ವಾ 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 ವಾ, ಎಂಥ ಒಂದು ಎಂಡಿಂಗ್ ಪಾಯಿಂಟ್ ನೋಡಿ. ಸ್ಯಾಕ್ರಿಫೈಸ್. ಇಲ್ಲಿಯ ಧರ್ಮ ಭಗಿನಿಯರು ಕೂಡ, ಈ ಸಂಸ್ಥೆಯ ಟೀಚರ್ಗಳು ಕೂಡ ಎಷ್ಟೋ ಅಂತಹ ಅನುಭವಗಳನ್ನು ಅಂಥ ಅನುಭವಗಳು ಅವ್ರಿಗೆ ಆಗಿರಬಹುದು. ಆದರೆ ಒಂದೇ ಒಂದು ತೃಪ್ತಿ, ನಮ್ಮ ಶಾಲಾ ಮಕ್ಕಳು ಬಹಳ ಮುಂದೆ ಮುಂದೆ ಹೋಗಿ ದೇಶಕ್ಕೆ ನಮಗೆ ಎಲ್ರಿಗೂ ಕೀರ್ತಿ ತರುವಂಥವ್ರು ಆಗಬೇಕು. ಅವರು ಕೂಡ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಸ್ಯಾಕ್ರಿಫೈಸ್ಗಳನ್ನು ಮಾಡಿರ್ತಾರೆ. ನನಗೆ ಇನ್ನೊಂದು ನೆನಪು ಬಂತು ಕವಿತೆಯ ಎಂಡಿಂಗನ್ನು ನೋಡ್ತಾ. ನಮ್ಮ ಕಿತ್ತಳೆ ಮಾರಿ ಶಾಲೆಯನ್ನು ಕಟ್ಟಿದವರು ಯಾರು? ಕಿತ್ತಳೆಯನ್ನ ಮಾರಿ ಹಣವನ್ನು ಉಳಿಸಿ ನಮ್ಮ ಊರಿಗೆ ಒಂದು ಶಾಲೆ ಹಾಕಬೇಕು ಅಂತ ಮಾಡಿದವರು ಯಾರು? ಹಾಚಪ್ಪ. ಇತ್ತೀಚೆಗೆ ತಾನೇ ನಮ್ಮನ್ನೆಲ್ಲ ಅಗಲಿದ್ರು ಸಾಲು ಮರ ತಿಮ್ಮಕ್ಕ. ಅಂಥದ್ದೇ ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ. ಮದರ್ ತೆರೇಸಾ ಇದ್ದಾರೆ. ಅವರ ಆ ಸ್ಯಾಕ್ರಿಫೈಸ್ ಇವತ್ತು ನಮಗೆಲ್ಲರಿಗೂ ದಾರಿದೀಪವಾಗಿದೆ. ಇಂತಹ ಒಂದು ಮಹಾನ್ ಕವಿತೆಯನ್ನ ನಮಗೆ ನೀಡಿದಂತಹ ಶ್ರೀಯುತ ನವೀನ್ ಪೆರೇರಾ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಈಗ ಕೊನೆಯದಾಗಿ ನನ್ನ ಸರದಿ. ಖಂಡಿತವಾಗಿ ಹೇಳ್ತೇನೆ, ನನ್ನ ಜೀವನದ ಒಂದು ಅಮೂಲ್ಯವಾದ ದಿನ ಅಂತ, ನಿಮ್ಮ ಜೊತೆ ಈ ಸಮಯವನ್ನು ಕಳೀಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳಬೇಕು. ನಿಮ್ಮನ್ನು ಇಷ್ಟೊಂದು ರೀತಿಯಲ್ಲಿ ಶಿಕ್ಷಣ ಕೊಟ್ಟು ರೂಪಿಸಿದ ಎಲ್ರಿಗೂ ಕೂಡ ಅಭಿನಂದಿಸ್ತಾ, ನಾನು ಒಂದು ಚಿಕ್ಕ ಕವಿತೆಯ ಮೂಲಕ ನಿಮ್ಮನ್ನು ಜಾಗೃತಗೊಳಿಸ್ತಾ ಇದ್ದೇನೆ. ನೀರು ಗೊತ್ತಲ್ಲ ನಿಮಗೆ? ಸ್ವಲ್ಪ ಹೊತ್ತು ಬಾಯಾರಿಕೆ ಆದಾಗ ನೀರು ಸಿಗದೇ ಇದ್ರೆ ಏನಾಗುತ್ತೆ? ಬೇಕು ಅಂತ ಅನಿಸ್ತದೆ ಅಲ್ವಾ? ಗಿಡ ಮರ ನಮ್ಮ ಅಲ್ಲಿ ಒಣಗಿದ್ರೆ ಏನನ್ಸುತ್ತೆ? ಅಯ್ಯೋ ಪಾಪ ಅನಿಸುತ್ತೆ ಅಲ್ವಾ? ಯಾವುದಾದ್ರೂ ಪ್ರಾಣಿಗಳಿಗೆ, ಬೆಕ್ಕಿಗೆ, ನಾಯಿಗೆ ನೀರು ಸಿಗದೆ ಅವ್ರು ಓಡಾಡ್ತಾ ಇದ್ರೆ, ಹಾಗೇನೆ ಪ್ರತಿಯೊಂದು ಕಡೆ ನಮಗೆ ನೀರು ಅಮೂಲ್ಯವಾದದ್ದು. ಹಾಗೇನೆ ನೀರು ಎಷ್ಟು ಡೇಂಜರಸ್ ಆಗಿರುತ್ತೆ, ಅದಕ್ಕೆ ನಾವು ಎಷ್ಟು ಜಾಗೃತರಾಗಿರ್ಬೇಕು ಅನ್ನೋದು ಈ ಕವಿತೆಯ ಸಾರ. ನೀರಿನ ಶಕ್ತಿ. ನೀರಿನ ಹರಿವದು ಶಕ್ತಿಯ ಸೆಲೆ. ನೀರಿನ ಹರಿವದು ಶಕ್ತಿಯ ಸೆಲೆ, ಫಲವತ್ತಾಗಿಸಿತು ನಮ್ಮಯ ಈಡೆ. ಮಳೆ ಬಂದಾಗ ಮಾತ್ರ ಅದು ಫಲವತ್ತಾಗುತ್ತೆ, ನಮಗೆ ಬೇಕಾದ ಆಹಾರ ಸಿಗುತ್ತೆ. ಹಾಲುಕ್ಕಿದಂಥದರ ಹರಿವ ನೋಟ, ಪುಳಕಿತವಾಯಿತು ಹೊಲ ಗದ್ದೆ ತೋಟ. ರೈತನ ಬೆವರಿಗೆ ತಂಪನು ಎರೆಯಿತು, ಅನ್ನದ ಬಟ್ಟಲು ತೃಪ್ತಿಯ ನೀಡಿತು. ರೈತನ ಬೆವರಿಗೆ ತಂಪನು ಎರೆಯಿತು, ಅನ್ನದ ಬಟ್ಟಲು ತೃಪ್ತಿಯ ನೀಡಿತು. ಬಂಗಾರದ ಬದುಕಿಗೆ ಕಂಡ ಕನಸನು ಪಾವನ ಮಾಡಿತು ನೆಲವಿದು ಹಸನು. ಝುಳು ಝುಳು ನಾದದಿ ಹರಿಯುತ್ತ ಮೆಲ್ಲನೆ, ತೇವಳಿ ಹೊರಳಿ ರಭಸವ ಪಡೆಯಿತು. ಝುಳು ಝುಳು ನಾದತಿ ಹರಿಯುತ್ತ ಮೆಲ್ಲನೆ, ನಿಧಾನವಾಗಿ ಹರಿತಾ ಇರ್ಬೇಕಾದ್ರೂ ಚಂದ ಅಲ್ವಾ ನೋಡ್ಲಿಕ್ಕೆ? ಹಾಗೇನೆ ಅದು ಒಮ್ಮೆಲೆ ರಭಸವನ್ನ ಪಡೆಯಿತು. ತೇವಳಿ ಹೊರಳಿ ರಭಸವ ಪಡೆಯಿತು. ಹಾರಿತು ಚಂಗನೆ, ಬಿದ್ದಿತು ಥೋಪ್ಪನೆ. ನೀವು ಜೋಗ ಜಲಪಾತ ನೋಡಿದ್ದೀರಾ ಅಥವಾ ಕೇಳಿರ್ಬಹುದು? ಹೇಗೆ ಅಲ್ಲಿ ನೀರು ಶೇಖರಣೆ ಮಾಡಿ ನಂತರ ಡ್ಯಾಮ್ಗಳಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾರೆ. ಹಾಗೆ ನೀರಿನ ಶಕ್ತಿ ಎಷ್ಟೊಂದು ನೋಡಿ. ಓಕೆ, ಹಾರಿತು ಚಂಗನೆ, ಬಿದ್ದಿತು ಥೋಪ್ಪನೆ. ವಿದ್ಯುತ್ ಶಕ್ತಿಯು ಬೆಳಗಿತು ಇಡೀ ಊರನೆ. ಹರಿವಿನ ನೋಟದ ಸೆರಗನು ಕಂಡು, ಅದು
ನೀವು ಹರಿತಾ ಇರ್ಬೇಕಾದ್ರೆ ಅದು ಏನು ಆಗಲ್ಲ ಮಾಡಲ್ಲ ಅಂತ ಯೋಚಿಸಬೇಡಿ, ತುಂಬಾ ಡೇಂಜರ್ ಆಗಿರುತ್ತೆ. ಹರಿವಿನ ನೋಟದ ಸೆರಗನ್ನು ಕಂಡು ತಾಯಿಯ ನೆನಪು ಕಾಡಿತು ಎಂದು ಮರುಳಾಗದಿರಿ ಸೆಳೆತಕ್ಕೆ ಅದರ ಕೊಚ್ಚಿ ಹೋಗದಿರಿ ರಭಸಕ್ಕೆ ನೀವು. ಪಿಕ್ನಿಕ್ ಚಾರಣ ರಜಾ ಮಜವೆಂದು, ಪಿಕ್ನಿಕ್ ಚಾರಣ ಎಲ್ಲ ಹೋದಾಗ ನೀವು ಜಾಗೃತಿಯಾಗಿರ್ಬೇಕು. ಪಿಕ್ನಿಕ್ ಚಾರಣ ರಜಾ ಮಜವೆಂದು ಆಡದಿರಾಟವ ಗಾಳಿ ಬೆಂಕಿ ನೀರಲಿ ಎಂದು. ಗಾಳಿ ಬೆಂಕಿ ನೀರು ಇದ್ರ ಜೊತೆಗೆ ಯಾವಾಗಲೂ ನೀವು ಆಟ ಆಡಬಾರ್ದು, ತುಂಬಾ ಜಾಗೃತಿ ಆಗಿರ್ಬೇಕು. ಆಡದಿರಾಟವ ಗಾಳಿ ಬೆಂಕಿ ನೀರಲಿ ಎಂದು. ಬೇಕು ನೀರು ನಮಗೂ ಗಿಡ ಮರಗಳಿಗೂ, ಬೇಕು ನೀರು ನಮಗೂ ಗಿಡ ಮರಗಳಿಗೂ. ಇಂಗಿಸಿ ನೀರನ್ನು ಭುವಿಯ ಗರ್ಭಕ್ಕೆ, ಇಂಗಿಸಿ ನೀರು ಭುವಿಯ ಗರ್ಭಕ್ಕೆ, ಇಲ್ಲೆಂದರೆ ಸಿಗದು ಬೇಕೆಂದಾಗ ಬಳಕೆಗೆ. ಧನ್ಯವಾದಗಳು. ನಿಮಗೆಲ್ಲ ತುಂಬ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಇಂಥ ಒಂದು ಮಹಾನ್ ಸಂಸ್ಥೆಯಲ್ಲಿ ಶ್ರೀಯುತ ಪಿರೇರಾ ಅವರು ನಮಗೆ, ನವೀನ್ ಪಿರೇರಾ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ನಿಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕವಿ ಮಿತ್ರರಿಗೆ ನನ್ನ ಜೊತೆ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಮಕ್ಕಳು ತುಂಬಾ ಖುಷಿ ಪಡುವಂತಹ ಒಂದು ಮಿಮಿಕ್ರಿಗೆ ನೀವು ಕಾಯ್ತಾ ಇದ್ದೀರಾ. ಈಗಾಗಲೇ ಕವಿತೆಯನ್ನ ಪ್ರೆಸೆಂಟ್ ಮಾಡಿದ ಶ್ರೀಯುತ ಎಡ್ವರ್ಡ್ ಅವರು ಮತ್ತೊಮ್ಮೆ ನಮ್ಮ ಮುಂದೆ ಬರ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ಮಿಮಿಕ್ರಿಯೊಂದಿಗೆ. ಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ಎಂಚ ಉಲ್ಲರು ಎಡ್ಡ ಉಲ್ಲೆ ಎಂಗನೆ ಉಲ್ಲರು നല്ല ഉള്ളേ ಸಾರಲ್ಲ ಕಸಿ ಅಸದು ಬರೀ ಅಸ ಎಲ್ಲವೂ ಎಂಥದ್ದು ಚೆನ್ನಾಗಿದ್ದೇನೆ ಅಂತ ಎಲ್ಲ ಭಾಷೆಯಲ್ಲಿ ನಾನು ಕೇಳಿದಂತ ಹೇಗಿದ್ದೀರಾ ಅಂತ. ಎಲ್ಲರೂ ಚೆನ್ನಾಗಿದ್ದರೆ ನಮ್ಮ ದೇಶ ಕೂಡ ಚೆನ್ನಾಗಿರ್ತದಲ್ವಾ, ಹೌದಲ್ವಾ? ನಾವೆಲ್ಲ ಚೆನ್ನಾಗಿರ್ಬೇಕಾದ್ರೆ ಏನು, ಪ್ರೀತಿಯಿಂದ ಸೌಹಾರ್ದತೆಯಿಂದ ಇರಬೇಕು, ಹೌದಾ? ಓಕೆ, ಈಗ ನಾನು ಒಂದು ಚಿಕ್ಕ ಹಾಡಿನೊಂದಿಗೆ ಮಿಮಿಕ್ರಿ ಶುರು ಮಾಡ್ತೇನೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾನವೇ ಕಂದದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾನವೇ ಗಂಧದ ಗುಡಿ, ಅಂದದ ಗುಡಿ, ಶ್ರೀ ಗಂಧದ ಗುಡಿ. ಆಹಾ 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 ಓಹೋ ಓಹೋ ಓಹೋ. ಇದು ರಾಜ್ಕುಮಾರ್ ಅವರು ಹಾಡಿದಂಥ ವಾಯ್ಸ್ ಇದು. ಈಗ ರಾಜ್ಕುಮಾರ್ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ. ಮಕ್ಕಳೇ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಆಹಾ ಆಹಾ, ಎಷ್ಟು ಮುದ್ದು ಮುದ್ದಾಗಿ ಇದ್ದೀರಾ ಮತ್ತು ಎಷ್ಟು ಶಿಸ್ತಿಂದ ಕೂತಿದ್ದೀರಾ. ಹೇಗಿದ್ದೀರಾ? ಆಹಾ, ನಿಮ್ಮ ಮಾತು ಕೇಳೋದು, ಆ ಮುತ್ತಿನಂತ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ. ಇವತ್ತು ಏನು ಕೊಡ್ತಾರೆ ನಿಮ್ಗೆ? ಶೂಸ್, ಸಾಕ್ಸ್, ಮತ್ತೇನು ಆಟಿಕೆ ಕೊಡ್ತಾರಾ? ಇದನ್ನೆಲ್ಲ ಯಾರು ಕೊಡ್ತಾ ಇದ್ದಾರೆ ನಿಮ್ಗೆ? ಟೀಚರ? ಇದನ್ನ ಯಾರೆಲ್ಲ ಕೊಡ್ಲಿಕ್ಕೆ ಕಾರಣ ಯಾರು? ಇಲ್ಲಿ ಯಾರಿದ್ದಾರೆ ಗೊತ್ತಾ? ನವೀನ್ ಪಿರೇರಾ ಮತ್ತು ಅವರ ಬಳಗದವರು, ತಂಡದವರು ಸೇರ್ಕೊಂಡು ನಿಮ್ಗೆ ಇವತ್ತು ಆಟಿಕೆಯನ್ನು ಕೊಡ್ತಾ ಇದ್ದಾರೆ. ಖುಷಿ ಆಗ್ತಿದೆ ಅಲ್ವಾ? ಏನು ಖುಷಿ ಇಲ್ವಾ? ಆಗುತ್ತಾ? ಹಾಗಾದ್ರೆ ಒಂದು ಚಪ್ಪಳೆ ಬರಲಿ. ಓಕೆ, ರಾಜ್ಕುಮಾರ್ ಬಂದ ನಂತರ ಈಗ ಧೀರೇಂದ್ರ ಗೋಪಾಲ್ ಅವರು ಬಂದಿದ್ದಾರೆ. ಅವರು ಏನು ಮಾತಾಡ್ತಾರೆ? ನಿಮಿಷ್ಕಾರ ಕಣ್ಣನ್ನು, ನಿಮಿಷ್ಕಾರ ಶಿವ.
ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು. ಬರ್ತೀನಿ ಕಣನ, ಬರ್ತೀನಿ ದೇವರು. ಶಿವಣಿ ಶಂಭುಲಿಂಗ. ಹಾಗೆ ಹಾಗೆ ಅಂಬರೀಷ್ ಅವರು ಯಾವ ರೀತಿ ಮಾತಾಡ್ತಾರೆ ನೋಡಿ, ಕರ್ನಾಟಕದಲ್ಲಿ ನೀವು ಕನ್ನಡ ಮಾತಾಡಬೇಕು. ಕನ್ನಡ ಮಾತಾಡ್ತೀರಲ್ಲ. ಈಗ NS ರಾವ್ ಅಂತ ಒಬ್ಬರು ಕಲಾವಿದರು, ಅವರ ವಾಯ್ಸ್ ಹೇಗಿರ್ತದ? ಅಯ್ಯಮ್ಮ ಕಿಲ ಕಿಲ ಹಾರ್ಲಿಕ್ಸ್ ಅಂತ ಕೇಳಿದ್ರಪ್ಪ, ಕುಡ್ದ ಮೇಲೆ ಕುಡಿದೆ ಅಂತ ಹೇಳ್ಬೋದು. ಬರ್ತೀನಿ ಕಣಪ್ಪ. ಎಸ್, ಥ್ಯಾಂಕ್ ಯು. ಅದರ ನಂತರ ಮಾತಾಡೋರು ಟೆನ್ನಿಸ್ ಕೃಷ್ಣ ಅವರು. ಅಯ್ಯ ದೊಡ್ಡ 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 ಬುದ್ಧಿನೇ ಇಲ್ಲ ನಿಂಗೆ. ನಾನು ಕೇಳನ್ನ ಟೀಚ್ ಕೃಷ್ಣ. ಹಾಗೆ ಹುಚ್ಚ ವೆಂಕಟ್ ಅವರು ಮಾತಾಡುವ ಶೈಲಿ, ನನ್ನ ಮಗನ್ ನಾನು ಹುಚ್ಚ ವೆಂಕಟ್ ಅಲ್ವಾ. ಹಾಗೆ ಉಪೇಂದ್ರ ಅವರು ಮಾತಾಡ್ತಾರೆ, ಕಾಂತ ಕಾಂತ ಆಪಲ್ ಕೊಡು ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಹಾಗೆ ಟೈಗರ್ ಪ್ರಭಾಕರ್ ಅವರು ಯಾವ ರೀತಿ ಮಾತಾಡ್ತಾರೆ? ನಾನು ತುಂಬ ಕೆಟ್ಟವನು ಅಂದ್ರೆ ಬ್ಯಾಡ್ ಮ್ಯಾನ್. ಟೈಗರ್ ಐ ಮೀನ್ ಟೈಗರ್ ಪ್ರಭಾಕರ್. ಈಗ ವಜ್ರಮಣಿ ಅಂತ ಇದ್ರು, ತುಂಬ ಅವರು ವಿಲನ್, ಅವರು ಯಾವ ರೀತಿ ಮಾತಾಡ್ತಾರೆ? ಅಲ್ಲಿಗೆ ಓಡಿಯ ನಾನು ಪ್ರಿನ್ಸಿಪಾಲ, ನನ್ನ ಮಗನ್ನೇ ಫೇಲ್ ಮಾಡಿದ್ಯಾ? ಹಾಗೆ ಹಾಗೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಅದು ಯಾವ ರೀತಿ ಇತ್ತು? ಆ ಹಳ್ಳಿಲಿ ಆ ರಾತ್ರಿ ನಡೆದಿದ್ದಾರೋ ಏನು, ಅಲ್ಲಿ ನಡೆಯುವ ವಿಚಿತ್ರ ಘಟನೆಗಳಾದರೂ ಏನು, ಇದನ್ನು ತಿಳಿಬೇಕಾದ್ರೆ ನೀವು ನೋಡಿ ಹೀಗೂ ಉಂಟೆ. ಬೇರೆ ಬೇರೆ ರೀತಿಯಲ್ಲಿ. ಈಗ ನಗು ಅಂದರೆ ತುಂಬ ಇಷ್ಟ ಅಲ್ವಾ ನಿಮಗೆ? ಹೌದಲ್ವಾ? ನಗಬೇಕು ಅಂತಲೇ ಬಂದಿದ್ದೀರಿ, ಸ್ವಲ್ಪ ಆದರೂ ನಕ್ಕಿದ್ರಿ ಅಲ್ವಾ? ಖುಷಿ ಆಯ್ತಾ? ಸರಿ, ಈಗ ನಗು ಅಂದರೆ ಬೇರೆ ಬೇರೆ ರೀತಿಯ ನಗು ಇದೆ. ಯಾವ ರೀತಿ ನಗ್ತಾರೆ ನೋಡಿ. ಇದೇನು ಅದು ಯಾವುದು ಮೀನು ಮಾರುವ ವಾರ್ನ್ ಬರ್ತದೆ, ಆ ಥರ ಇರ್ತದೆ. ಮತ್ತೆ ಇಲ್ಲ, ಕೇವಲ ಅಲ್ವಾ? ಮತ್ತೆ ಬೇರೆ ಬೇರೆ ನಗು ಇದೆ. ಈಗ ಒಂದು ವಿಲನ್ ನಕ್ಕರೆ ಹೇಗೇನು ತುಂಬ ನಗು ಇದೆ, ಬೇಡ ಟೈಮ್ ಆಗ್ತದೆ. ಹಾಗೆ ಮತ್ತೆ ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ಈಗ ಕೆಲವರು ಮಾತಿನಲ್ಲಿ ಅವರ ನಗು ಇದೆ. ಹೇಗೆ ಗೊತ್ತಾ? ಅವರು ಬಸ್ ಸ್ಟ್ಯಾಂಡಲ್ಲಿ ಯಾರೋ ಒಬ್ಬರು ಬಸ್ಸಿಗೆ ಕಾಯ್ತಾ ಇದ್ದಾರೆ. ಅವಾಗ ಏನು ಮಾಡ್ತಾರೆ, ಒಬ್ರು ಬಂದು ಕೇಳ್ತಾರೆ, ಏನು ಬಸ್ಸಿಗೆ ಕಾಯ್ತಾ ಇದ್ದೀರಾ? ಮತ್ತೇನು ವಿಮಾನ ಬರ್ತದಾ? ಬಸ್ ಸ್ಟ್ಯಾಂಡಲ್ಲಿ ವಿಮಾನ ಬರುತ್ತಾ? ಇಲ್ವಲ್ಲ. ಅದು ಕಡೆ ನೋಡಿ ಹಾಸ್ಯ. ಯಾರೊಬ್ಬರು ಕೇಳ್ತಾರೆ, ಕುಡಿಯೋಕೆ ನೀರು ಕೊಡಿ ಅಂತ. ಕುಡಿಯೋಕೆ ನೀರು ಕೊಡಿ ಅಂದಾಗ ಏನು ಮಾಡ್ತಾರೆ? ನೀರು ಕೊಡಿ ಅಂತ ಕೇಳಿದಾಗ ಅವ್ರು ಕೇಳ್ತಾರೆ, ಕುಡಿಯೋದಕ್ಕ ಅಲ್ಲ, ಈಜಾಡ್ಲಿಕ್ಕೆ ಆಗುತ್ತಾ? ಒಂದು ಲಟ್ಟ ನೀರಲ್ಲಿ ಈಜಾಡ್ಲಿಕ್ಕೆ ಆಗ್ತದಾ? ಇಲ್ವಾ? ಹಾಗೆ ಮಾತಿನಲ್ಲಿ ತುಂಬ ಮಾತನ್ನು ಬೆಳೆಸ್ಬೋದು. ಹಾಗೆ ಈಗ ನಾನು ಕೆಲವೊಂದು ವಾಯ್ಸ್ ಮಾಡ್ತೇನೆ, ತುಂಬ ಇದೆ.
ಆದರೆ ಸಮಯ ಕೂಡ ಆಗ್ತಾ ಇದೆ. ಈಗ ನೀವು ಈಗ ರೈಲ್ ಸ್ಟೇಷನ್ಗೆ ಹೋಗ್ತೀರಲ್ವಾ? ರೈಲು ಹೊರಡಬೇಕಾದ್ರೆ ಏನು ಇದು ಬರ್ತದೆ? ಫಸ್ಟ್ ಬರಬೇಕಾದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಬರ್ತದೆ, ಟಿಂಗ್ ಟಿಡಿಂಗ್, यात्रिगण कृपया ध्यान दीजिए, गाड़ी नंबर पोएटिका एक्सप्रेस गाड़ी नंबर 2424-058 प्लेटफार्म 2 पर आ रही है. ಪ್ರಯಾಣಿಕರ ಗಮನಕ್ಕೆ, ಪೊಯೆಟಿಕಾ ಎಕ್ಸ್ಪ್ರೆಸ್ ಗಾಡಿ ಸಂಖ್ಯೆ 4567 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ 4ಕ್ಕೆ ಬರಲಿದೆ. ಹೌದಾ? ಅದಂತ ರೈಲು ಬಂತು. ರೈಲು ಬರಬೇಕಾದ್ರೆ ಹೇಗೆ ಬರುತ್ತೆ? ನಂತರ ಚಪ್ಪಳೆ ತಟ್ಟಿದ್ರೆ ನಮ್ಗೆ ಖುಷಿ ಆಗುತ್ತೆ. ಸರಿ, ಆ ರೈಲು ಹೋದ ನಂತರ ಬರುವವರು ಯಾರು ಗೊತ್ತಾ? ರೈಲು ಬಂದಿದೆ, ಈಗ ಪ್ಲಾಟ್ಫಾರ್ಮಲ್ಲಿದೆ. ಆವಾಗ ಅಲ್ಲಿ ಚಾಯ್ ಮಾರುವವರು ಎಲ್ಲ ಬರ್ತಾರೆ. ಚಾಯ್ 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 ಕವಿ 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 ವಡಾ ವಡಾ ಮಂದರ ವಡಾ ಮದ್ರ ವಡಾ ಬಿರಿಯಾನಿ 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 ಮದ್ದೂರು ವಡಾ ಮದ್ದೂರು ವಡಾ ಚರಿಮರಿ ಚರಿಮರಿ ವಾಟರ್ ವಾಟರ್ ವಾಟರ್. ಹಾಗೆ ನಂತರ ಕೆಲವೊಂದು ವಾಯ್ಸ್ ಮಾಡ್ತೇನೆ. ಇದು ಬೈಕ್ ಯಾವ ರೀತಿ ಹೋಗ್ತದೆ ಅಂತ. ಬೈಕ್ ಹೋಗುವಂಥದ್ದು. ಹಾಗೆ ಬೈಕ್ ಹೋದ ನಂತರ ಅಲ್ಲಿ ಒಬ್ಬರು ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಅದು ಯಾವ ರೀತಿ ಇರುತ್ತೆ? ಹಾಗೆ ಒಂದು ನಾಯಿ ಯಾವ ರೀತಿ ಬೊಗಳ್ತದೆ, ನಾಯಿ ಸೌಂಡು. ಹಾಗೆ ಹುಂಜ ಅಂದರೆ ಕೋಳಿ ಯಾವ ರೀತಿ. ಹಾಗೆ ದನ ಅಮ್ಮ ಹಾಗೆ ಮಾರ್ಗದಲ್ಲಿ ಹೋಗುವ ಸೈರನ್ ಆಂಬ್ಯುಲೆನ್ಸಿಗೆ ಹಾಗೆ ಕಾಗೆ ಕಾಗೆ ಕೂಗ್ತದೆ. ಮೇಕೆ ಬರುತ್ತಾ? ಕುದುರೆ ಓಡುವ ಸೌಂಡು. ವಿಮಾನ ಹಾರೋದು.
ಹಾಗೆ ಈಗ ಗಾಳಿ ಬರ್ತದೆ, ಜೋರು ಗಾಳಿ ಬರ್ತದೆ. ಹಾಗೆ ಚಿಲಿಪಿಲಿ ಹಕ್ಕಿಗಳು, ಮತ್ತೆ ಹಂದಿ ಯಾವ ರೀತಿ, ಮತ್ತೆ ಈ ಹುಲಿ ಯಾವ ರೀತಿ, ಹುಲಿಯ ಸೌಂಡು, ಹಾಗೆ ಇದೊಂದು ಸೌಂಡ್, ಇದೊಂದು ಯಾವ ಸೌಂಡ್ ಅಂತ ಹೇಳಬೇಕು, ಯಾವ ಮೂವಿದು ಅಂತ. ನಾರಿ ತಪ್ಪಿ ಬಂದದ್ದು, ಹೋಗಿಲಿಗೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು. ಅದಲ್ಲ ಅದಲ್ಲ, ಅಂತರಂಗದಿಂದ ಬಹಿರಂಗ. ಯಾವುದು ಸಿನಿಮಾ? ಓ, ಚೆನ್ನಾಗಿದೆ. ನೋಡಿದಿರಾ ಸಿನಿಮಾ ಎಲ್ಲ? ಓಕೆ ಓಕೆ, ಇಲ್ಲಿಗೆ ನನ್ನ ಮಿಮಿಕ್ರಿಯನ್ನು ಮುಗಿಸ್ತೇನೆ. ವಿಷಯ ತುಂಬ ಇದೆ. ಇನ್ನೊಮ್ಮೆ ಎಲ್ಲಾದರೂ ಅವಕಾಶ ಸಿಕ್ಕರೆ ಇನ್ನೊಮ್ಮೆ ಬಂದರೆ ಇನ್ನಷ್ಟು ಹಾಸ್ಯ ಕಾರ್ಯಕ್ರಮ. ಶ್ರೀಯುತ ಎಡ್ವರ್ಡ್ ಅವರಿಗೆ ಅಭಿನಂದನೆಗಳು. ಮಕ್ಕಳನ್ನ ರಂಜಿಸುವ ಮೂಲಕ ಎಲ್ಲರಿಗೆ ಖುಷಿ ಕೊಟ್ಟಿದ್ದಾರೆ. ನೀವು ಕೂಡ ಮಿಮಿಕ್ರಿ ಕಲಾವಿದರು ಆಗ್ಬಹುದು. ಅದಕ್ಕೆ ಮುಖ್ಯವಾದದ್ದು ಅಬ್ಸರ್ವೇಷನ್, ಗಮನಿಸುವುದು. ಆಯ್ತಾ? ಕೊನೆಯದಾಗಿ ಸಣ್ಣ ಒಂದು ಹಾಡಿನೊಂದಿಗೆ ನಮ್ಮ ಈ ಕವಿಗೋಷ್ಠಿಯನ್ನ ಮುಗಿಸ್ತಾ ಇದ್ವಿ. ಲೋಹದ ಹೆಸರುಗಳನ್ನು ಹೇಳಿ ನೋಡುವ. ಲೋಹದ ಹೆಸರುಗಳು ಕನ್ನಡದಲ್ಲಿ ಹೇಳಿ. ಕಬ್ಬಿಣ, ತಾಮ್ರ, ಕಂಚು. ಓಕೆ, ನಮಗೆ ಸಮಯ ಜಾಸ್ತಿ ಇಲ್ಲ. ನನ್ನ ಒಬ್ಬ ಮಿತ್ರ ಎಲ್ಲ ಈ ಲೋಹದ ಹೆಸರುಗಳನ್ನ ಸೇರಿಸಿಕೊಂಡು ಒಂದು ಹಾಡು ಹೀಗೆ ಮಾಡಿದ್ರು. ನಾನು ಹಾಡುಗಾರನಲ್ಲ. ಓಕೆ. ಅಲ್ಯೂಮಿನಿಯಂ ತವರ, ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ, ಅಲ್ಯೂಮಿನಿಯಂ ತವರ, ಬೆಳ್ಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಹಿತ್ತಾಳೆ ಹಿತ್ತಾಳೆ ಹಿತ್ತಾಳೆ, ಕಂಚು ಕಬ್ಬಿಣಮು, ಕಂಚು ಕಬ್ಬಿಣಮು, ಹಿತ್ತಾಳೆ. ತಾಮ್ರ 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 ತಾಮ್ರ, ಅಲ್ಯೂಮಿನಿಯಂ ತವರ, ಬಿಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಸೋಡಿಯಂ, ಬೇರಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ, ಸೋಡಿಯಂ, ಬೇರಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ. ಪಾದರಸ, ಟಿನ್ 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 ಅಂದ್ರೆ ಡಬ್ಬಿ. ಆಯ್ತಾ? ಅಲ್ಯೂಮಿನಿಯಂ ತವರ, ಬಿಳಿ ಬಂಗಾರ, ಅಲ್ಯೂಮಿನಿಯಂ ತವರ. ಇಂದಿಗೆ ಈ ನಮ್ಮ ಕವಿಗೋಷ್ಠಿಯನ್ನ ಇಲ್ಲಿ ಮುಗಿಸ್ತಾ ಇದ್ದೇವೆ. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಇಂದಿನ ಕವಿಯತ್ರಿಯನ್ನು ನಾವು ಅಭಿನಂದಿಸೋಣ. ಎಂತಹ ಅದ್ಭುತ ವಾಕ್ಚಾತುರ್ಯ ನಿಮ್ಮಲ್ಲಿ! ತಮ್ಮ ಕಲ್ಪನೆಯ ಕವಿತೆಗಳ ವಾಚನ ಶೈಲಿ ಮರೆಯಲಾರೆವು. ನಿಮ್ಮಯ ನೆನಪು ನಮ್ಮಯ ನೆನಪಿನ ಪುಟಗಳಲ್ಲಿ. ಬೇಡುವೆವು ಉತ್ತಮ ಆರೋಗ್ಯ ತಮಗೆ ದೇವರಲ್ಲಿ. ತಮ್ಮ ಸಾಧನೆಗೆ ಪ್ರತಿಫಲ ಸಿಗಲಿ ಎಂದು ಆಶಿಸುತ್ತಾ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ತಮ್ಮ ಸ್ವರಚಿತ ಕವಿತೆಗಳನ್ನು ಆಲಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಮುಂದೊಂದು ದಿನ ತಮ್ಮ ಪೊಯೆಟಿಕ ಪಂಗಡಗಳಲ್ಲಿ ಸೇರಿ ಕವಿತೆಗಳನ್ನು ಸಾದರಪಡಿಸುವಂತಾಗಲಿ ಎಂದು ಆಶಿಸುತ್ತೇನೆ. ಗಾಳಿಯು ಉಸಿರಾಡಲು, ಮಳೆಯು ಗಿಡ ಚಿಗುರಿ ಬೆಳೆಯಲು, ಅಲಂಕೃತ ನಮ್ಮ ಈ ವೇದಿಕೆಯು ತನ್ನ ಸೊಬಗನ್ನು ವೃದ್ಧಿಸಲು, ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಅಲಂಕರಿಸುವ ಅಮೃತ ಸಮಯವಿದು. ಈಗಾಗಲೇ ವೇದಿಕೆಯಲ್ಲಿ ಕೆಲ ಗಣ್ಯರು ಆಗಮಿಸಿದ್ದಾರೆ. ತಾವು ಅಲ್ಲೇ ಕುಳಿತುಕೊಳ್ಳುವುದು. ಜೊತೆಗೆ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷೆ ಡಾಕ್ಟರ್ ವಂದನೀಯ ಭಗಿನಿ ಲಿಲ್ಲಿ ಪಿರೇರರವರು
ಅನ್ಯ ಕಾರ್ಯ ನಿಮಿತ್ತ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಆದ್ದರಿಂದ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ವಂದನೀಯ ಭಗಿನಿ ಫ್ಲಾವಿಯಾ ವಿಲ್ಮಾರ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ವಂದನೀಯ ಭಗಿನಿ ಲಿಲ್ಲಿ ಡಿಸೋಜ, ಸ್ಥಳೀಯ ಕನ್ಯಾ ಮಠದ ಮುಖ್ಯಸ್ಥೆ, ಇವರನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಡೆಲ್ಸಿ ಡಿಸೋಜರ್ ಅವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇನೆ. ಕರತಾಡನದೊಂದಿಗೆ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಮಕ್ಕಳು ಕೈ ಚಪ್ಪಾಳೆ. ಅತಿಥಿ ಗಣ್ಯರು ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಅತಿಥಿ ಗಣ್ಯರ ಆಗಮನದಿಂದ ವೇದಿಕೆಯು ಮಿಂಚುತ್ತಿದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಮಿನುಗುತ್ತಿರುವ ಸುಂದರ ತಾರೆಗಳನ್ನು ಹಾಗೂ ನಮ್ಮೆಲ್ಲರನ್ನು ತಮ್ಮ ಪ್ರೀತಿ, ಆದರ, ಗೌರವದ ಹೂಗುಚ್ಛದಲ್ಲಿ ಪೋಣಿಸಿದ ತಮ್ಮ ಸಂತಸದ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಡೆಲ್ಸಿ ಡಿಸೋಜಾ ಇವರು. ಸ್ವಾಗತವೆನ್ನುವುದು ಸನ್ಮಾನದ ನುಡಿ, ಸ್ನೇಹದ ಸುಗಂಧ ತುಂಬಿದ ಗುಡಿ. ಬರುವ ಪ್ರತಿಯೊಬ್ಬ ಅತಿಥಿಯು ನಮ್ಮ ಬೆಳಕು. ಅವರ ಸಾನ್ನಿಧ್ಯವೇ ಕಾರ್ಯಕ್ರಮದ ಚೆಲುವು. ಹೌದು ಪ್ರಿಯರೇ, ಇಂದು ಪೊಯೆಟಿಕಾ ಸಾದರಪಡಿಸುವ ಪೊಯೆಟಿಕಾ ಕವಿಗೋಷ್ಠಿ 47 ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಶೂ, ಸಾಕ್ಸ್ ಮತ್ತು ಆಟಿಕೆಗಳ ವಿತರಣಾ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಸಂತೋಷ ನಮ್ಮನ್ನು ಮಧುರವಾಗಿರಿಸುತ್ತದೆ. ಹೌದು, ನಮಗೆಲ್ಲ ನಿಜವಾಗಿಯೂ ಸಂತೋಷವಾಗಿದೆ. ಕಾರಣ ನಮ್ಮ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಬೆಥನಿ ಸಂಸ್ಥೆ ವಾಮಂಜೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿಯವರ ಆಪ್ತ ಸಲಹೆಗಾರರು ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಭಗಿನಿ ಫ್ಲಾವಿಯಾ ವಿಲ್ಮಾರ್ ಅವರು. ಸಿಸ್ಟರ್, ತಮ್ಮ ಉಪಸ್ಥಿತಿ ನಮ್ಮೀ ಸಮಾರಂಭಕ್ಕೆ ಅಪೂರ್ವ ಕಳೆ ತಂದುಕೊಟ್ಟಿದೆ. ತಾವು ಬಾನ ಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಬರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದವರು ನಿಧಾನವಾಗಿ ಒಂದೊಂದಾಗಿ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಹಾಗೂ ಸತತ ಪ್ರಯತ್ನದಿಂದ ಬೆಥನಿ ಸಂಸ್ಥೆಯಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಇದ್ದೀರಿ. ತಾಯಿಯ ಮಡಿಲು ಸ್ವರ್ಗ, ತಾಯಿಯ ಮಾತು ವೇದ, ತಾಯಿಯ ಪ್ರೀತಿ ನಿಸ್ವಾರ್ಥ, ತಾಯಿಯ ಮನಸ್ಸು ನಿಷ್ಕಲ್ಮಶ. ಹೌದು, ಈ ಕವನ ತಮಗೆ ಅನ್ವಯವಾಗುತ್ತದೆ. ಸದಾ ಮುಗುಳ್ನಗೆ, ಸಹಕಾರ ಮನೋಭಾವ, ಪ್ರೀತಿಯ ಸಾಂತ್ವನ, ಉತ್ತೇಜನ ಮುಂತಾದ ಉದಾತ್ತ ಗುಣಗಳನ್ನು ಹೊಂದಿರುವ ತಮ್ಮ ಜೀವನ ನಮಗೆಲ್ಲರಿಗೂ ಅನುಕರಣೀಯ ಹಾಗೂ ಶ್ಲಾಘನೀಯ. ತಮ್ಮ ಸರಳ ವ್ಯಕ್ತಿತ್ವ, ಪ್ರೀತಿಯಿಂದ ನೀಡುವ ಮಾರ್ಗದರ್ಶನ ಮತ್ತು ಉತ್ತೇಜನ ನಮಗೆ ಪ್ರೇರಣಾದಾಯಕ. ಸ್ಥಳೀಯ ಸಂಸ್ಥೆಗಳ ಶಾಲಾ ಸಂಚಾಲಕರಾಗಿ ಶಾಲೆಗೆ ಆಗಾಗ ಭೇಟಿ ನೀಡಿ ತಾವು ನೀಡುವ ಮಾರ್ಗದರ್ಶನ, ಸಹಕಾರ, ಉತ್ತೇಜನ ನಾವು ಖಂಡಿತ ಮರೆಯುವಂತಿಲ್ಲ. ಹಲವಾರು ಪ್ರತಿಭೆಗಳನ್ನು ಹೊಂದಿರುವ ಇವರು ಕನ್ಯಾಮಠಗಳ ಮುಖ್ಯಸ್ಥರಾಗಿ, ಲೆಕ್ಕ ಪರಿಶೋಧಕರಾಗಿ, ಸಲಹೆಗಾರರಾಗಿ ನಿಸ್ವಾರ್ಥ ಮನೋಭಾವದಿ ನೀಡುವ ಸೇವೆ ಹೆಗ್ಗಳಿಕೆಗೆ ಪಾತ್ರವಾದುದು. ಸಿಸ್ಟರ್, ಇಂದು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮೀ ಸಮಾರಂಭಕ್ಕೆ ಅಪೂರ್ವ ಕಳೆಯನ್ನು ತಂದುಕೊಟ್ಟಿದ್ದೀರಿ. ತಮ್ಮಿ ಆಗಮನ ನಮಗೆ ಸಂತಸವನ್ನು ನೀಡಿದೆ. ತಮಗೆ ನಾನು ಸರ್ವರ ಪರವಾಗಿ ಪ್ರೀತಿಯ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್, ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ಸ್ಥಳೀಯ ಕನ್ಯಾಮಠದ ಮುಖ್ಯಸ್ಥೆ ವಂದನೀಯ ಭಗಿನಿ ಲಿಲ್ಲಿ ಡಿಸೋಜರ್ ಅವರು. ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ನಮ್ಮ ಸಮಾರಂಭದ ಅಧ್ಯಕ್ಷರನ್ನು ಸ್ವಾಗತಿಸೋಣ.
ಕನ್ಯಾಮಠದ ಮುಖ್ಯಸ್ಥೆ ವಂದನೀಯ ಭಗಿನಿ ಲಿಲ್ಲಿ ಡಿಸೋಜರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮವರೇ ಆಗಿರುವ, ಸದಾ ನಮ್ಮೊಂದಿಗಿದ್ದು ಶಾಲಾ ಪ್ರಗತಿಗೆ ನಿಷ್ಕಲ್ಮಶ ಮನದಿ ಸೇವೆಯನ್ನು ನೀಡುತ್ತಿದ್ದಾರೆ. ಹಲವಾರು ಶಾಲೆಗಳ ಮುಖ್ಯಸ್ಥರಾಗಿ, ಕನ್ಯಾಮಠಗಳ ಮುಖ್ಯಸ್ಥರಾಗಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಅವರು ನಮ್ಮೀ ಸಂಸ್ಥೆಗೆ ನೀಡುವ ಸೇವೆ ಶ್ಲಾಘನೀಯವಾದುದು. ಕೈ ಹಿಡಿದ ಕಾರ್ಯದಲ್ಲಿ ಸಫಲತೆಯನ್ನು ಸಾಧಿಸುವ ಇವರ ಛಲ ನಿಜವಾಗಿಯೂ ಮೆಚ್ಚುವಂಥದ್ದು. ಸಿಸ್ಟರ್, ತಮ್ಮ ಇರುವಿಕೆ ಇಂದಿನ ಸಮಾರಂಭಕ್ಕೆ ಅಪೂರ್ವ ಶೋಭೆಯನ್ನು ತಂದುಕೊಟ್ಟಿದೆ. ತಮಗೆ ನಾನು ಸರ್ವರ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ನಮ್ಮಿ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಗ್ಲಾಡಿಸ್ ಡಿಸೋಜರ್ ಅವರು. ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಇವರನ್ನು ಇಂದಿನ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋಣ. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಶೋಭಿಸುತ್ತಿದ್ದಾರೆ ಶ್ರೀಯುತ ನವೀನ್ ಪೆರೇರಾರವರು. ಪ್ರಸ್ತುತ ಸಿವಿಲ್ ಇಂಜಿನಿಯರ್ ಆಗಿ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಪೊಯೆಟಿಕಾ ಸಂಸ್ಥೆಯ ಸ್ಥಾಪನೆ ಮಾಡಿದ ಇವರು ಈ ಸಂಸ್ಥೆಯ ಏಳಿಗೆಗೆ ಶ್ರಮಿಸುತ್ತಾ ಹಲವಾರು ಕವಿಗಳ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಒದಗಿಸಿ ಪ್ರೋತ್ಸಾಹ ನೀಡುತ್ತಿರುವ ಇವರು ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜೀವನದಲ್ಲಿ ತೃಪ್ತಿಯನ್ನು ಹೊಂದಿರುವ ಮಹನೀಯರು. ಸದಾ ಬಡವರ ಬಗ್ಗೆ ಚಿಂತಿಸಿ ಕೊಡುಗೈ ದಾನಿಗಳ ಸಹಕಾರದಿಂದ ಅವರಿಗೆ ಸಹಾಯ ಮಾಡುವ ನಿರ್ಮಲ ಸುಹೃದಯ ಹೊಂದಿದವರು. ಮಕ್ಕಳೆಂದರೆ ಇವರಿಗೆ ಅಪರಿಮಿತ ಪ್ರೀತಿ. ಕಳೆದ ವರ್ಷದಿಂದ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳು, ಲೇಖನ ಸಾಮಗ್ರಿಗಳು ಹಾಗೂ ಆಟಿಕೆಗಳನ್ನು ನೀಡಿ ನಮ್ಮ ಮಕ್ಕಳ ಮನಸ್ಸನ್ನು ಗೆದ್ದಿರುವವರು. ನಮ್ಮೊಂದಿಗಿರುವುದು ಇಂದು ನಿಜವಾಗಿಯೂ ನಮ್ಮ ಭಾಗ್ಯವೇ ಸರಿ. ಈ ಬಾರಿಯೂ ಕೂಡ, ಅಂದರೆ ನಮ್ಮ ಶಾಲಾ ಇತಿಹಾಸದಲ್ಲಿ ಮಗದೊಮ್ಮೆ ಇವರು ತಮ್ಮ ಉದಾರತೆಯನ್ನು ತೋರಿ ನಮ್ಮ ಈ ಶಾಲಾ ಮಕ್ಕಳಿಗೆ ಬರೆಯುವ ಪುಸ್ತಕಗಳು, ಶೂ, ಸಾಕ್ಸ್ ಹಾಗೂ ಆಟಿಕೆಗಳನ್ನು ನೀಡಲಿದ್ದಾರೆ. ಸರ್, ತಮ್ಮ ಉದಾರ ಮನಸ್ಸಿಗೆ ತಲೆಬಾಗುತ್ತಾ ಭಗವಂತನ ಆಶೀರ್ವಾದಗಳನ್ನು ಕೋರುತ್ತಾ ತಮಗೆ ಇಂದಿನ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ನಮ್ಮಿ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಶಮಿತಾರವರು. ಚಪ್ಪಾಳೆ ತಟ್ಟುತ್ತಾ ಇವರನ್ನು ಈ ಸಮಾರಂಭಕ್ಕೆ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸೋಣ. ನಮ್ಮೊಂದಿಗಿದ್ದಾರೆ ಪೊಯೆಟಿಕಾ ಕವಿಗೋಷ್ಠಿ 47ರ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಮ್ಯಾಕ್ಸಿಮ್ ರೊಡ್ರಿಗಸ್ ರವರು. ಇವರೊಬ್ಬ ಉತ್ತಮ ಕಾರ್ಯನಿರ್ವಾಹಕರು, ಉತ್ತಮ ನಟರು, ಹಲವಾರು ನಟರಿಗೆ ತರಬೇತಿ ನೀಡಿದ ಮಹನೀಯರು. ನಾನು ಸಹ ಇವರಿಂದ ತರಬೇತಿಯನ್ನು ಪಡೆದಿದ್ದೇನೆ ಎನ್ನಲು ಹೆಮ್ಮೆ ಪಡುತ್ತೇನೆ ಸರ್. ಕವಿತಾ ತಮಗೆ ತಮ್ಮ ಉಪಸ್ಥಿತಿ ಇದ್ದು ಇಂದಿನ ಕವಿಗೋಷ್ಠಿಯನ್ನು ತಾವು ಬಹು ಚಲೋದಾಗಿ ತಾವು ನಡೆಸಿಕೊಟ್ಟಿದ್ದೀರಾ. ತಮ್ಮ ಈ ಕವಿಗೋಷ್ಠಿಯು ನಿಜವಾಗಿಯೂ ನಮ್ಮೆಲ್ಲರ ರನ್ಮನಗಳನ್ನು ಬೆಳಗಿಸುವಲ್ಲಿ ಯಶಸ್ವಿಯಾಗಿದೆ ಎನ್ನಲು ಸಂದೇಹವಿಲ್ಲ. ಸರ್, ತಮಗೂ ನಾನು ಇಂದಿನ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ನಮ್ಮಿ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಸಂಗೀತಾರವರು. ಚಪ್ಪಾಳೆ ತಟ್ಟುತ್ತಾ ಮಗದೊಮ್ಮೆ ಇವರಿಗೆ ನಾವು ಆದರಣೀಯ ಸ್ವಾಗತವನ್ನು ಕೋರೋಣ. ಬಹು ಚಲೋದಾಗಿ ಕವಿತಾ ವಾಚನಗೈದು ನಮ್ಮೆಲ್ಲರ ರನ್ಮನಗಳನ್ನು ಗೆದ್ದಿರುವ ಕವಯತ್ರಿಯರು ಇಂದು ವೇದಿಕೆಯಲ್ಲಿ ಶೋಭಿಸುತ್ತಿದ್ದಾರೆ. ಇವರಲ್ಲಿ ಶ್ರೀಯುತ ಸ್ಟಾನಿಸ್ಲಾವ್ಸ್ ಡಿಸೋಜಾ ರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ಸಹ ಶಿಕ್ಷಕಿ ಶ್ರೀಮತಿ ಶ್ವೇತಾರವರು. ಚಪ್ಪಾಳೆ ತಟ್ಟುತ್ತಾ ಇವರಿಗೂ ನಾವು ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜೂಲಿಯಟ್ ಮೋರಸ್ ದೇರೆಬೈಲ್.
ಮೇಡಮ್, ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಶುಭವನ್ನು ಕೋರುತ್ತೇನೆ. ಇವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಗ್ರೆಟ್ಟಾ ಲೋಬೋರವರು. ಚಪ್ಪಾಳೆ ಬರಲಿ. ನಮ್ಮೊಂದಿಗಿದ್ದಾರೆ ಮತ್ತೋರ್ವ ಕವಿ ಹುಸೇನ್ ಕಾಟಿಪಳ್ಳ. ಸರ್, ತಮಗೂ ನಾನು ತಲೆಬಾಗುತ್ತಾ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಿದ್ದಾಳೆ ನಮ್ಮ ಶಾಲಾ ನಾಯಕಿ ಮಿಸ್ ರಿಯಾ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತೋರ್ವ ಕವಯತ್ರಿ ಶ್ರೀಮತಿ ಐರಿನ್ ಮೆಂಡೋನ್ಸಾ ಕಾಶ್ಯ. ಮೇಡಮ್, ತಮಗೂ ನಾನು ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶ್ವೇತಾರವರು. ಚಪ್ಪಾಳೆ ತಟ್ಟುತ್ತಾ ಇವರಿಗೂ ನಾವು ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮಿಮಿಕ್ರಿ ಮಾಡಿ ಕವಿತಾ ವಾಚನಗೈದು ನಮ್ಮೆಲ್ಲರನ್ನು ಸಂತಸಗೊಳಿಸಿದ ಶ್ರೀ ಎಡ್ವರ್ಡ್ ಲೋಬೋ ಸರ್, ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಗ್ಲಾಡಿಸ್ ರವರು ಇವರಿಗೆ ಹೂ ನೀಡಿ ಸ್ವಾಗತಿಸಲಿದ್ದಾರೆ. ಪ್ರಿಯರೇ, ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಶಾಲಾ ಪೋಷಕರು. ತಾವಿಲ್ಲದಿದ್ದರೆ ಈ ಸಂಭ್ರಮಕ್ಕೆ ಶೋಭೆ ಇಲ್ಲ. ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಶಾಲೆಯ ಮೇಲೆ, ನಮ್ಮ ಮಕ್ಕಳ ಮೇಲೆ ಅಭಿಮಾನವಿಟ್ಟು ತಾವು ಬಂದಿದ್ದೀರಾ. ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೊಂದಿಗಿದ್ದಾರೆ ರೋಸಾ ಮಿಸ್ಟಿಕಾ ಡಿಎಡ್ ತರಬೇತಿ ಸಂಸ್ಥೆಯ ಶಿಕ್ಷಕ ವಿದ್ಯಾರ್ಥಿನಿಯರು. ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಹಕಾರ ನೀಡಿ ಈ ಶಾಲೆಯ ಪ್ರಗತಿಗೆ ನನ್ನೊಂದಿಗೆ ಶ್ರಮಿಸುತ್ತಿರುವ ನನ್ನ ಪ್ರೀತಿಯ ಶಿಕ್ಷಕರು ಇದ್ದಾರೆ. ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಿಸ್ತಿನಿಂದ ಕುಳಿತ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ತಮಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮಾಡುವೆವು ದೇವರ ಆರಾಧನೆ, ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲರ ಸಂಘಟನೆ. ಇದೀಗ ನೆರವೇರಿಸುವೆವು ಕಾರ್ಯಕ್ರಮದ ಉದ್ಘಾಟನೆ, ಹಚ್ಚುವೆವು ದೀಪ ಪ್ರಗತಿಯ ಪ್ರತಿರೂಪ. ಸಭಾಧ್ಯಕ್ಷರು ಹಾಗೂ ಅತಿಥಿ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ದೀಪ ಬೆಳಗಿಸಿ ಉದ್ಘಾಟನೆಗೈದ ಗಣ್ಯರಿಗೆ ವಂದನೆಗಳು. ಇಂದಿನ ಕಾರ್ಯಕ್ರಮದ ಆಯೋಜನೆಯ ಹಿನ್ನೆಲೆ, ಉದ್ದೇಶದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಪೊಯೆಟಿಕಾ ಪಂಗಡದ ನಿರ್ವಾಹಕ, ಚುಕ್ಕಾಣಿ ಹಿಡಿದ ನಾವಿಕ, ಕವಿ ಶ್ರೀಮಾನ್ ನವೀನ್ ಪಿರೇರಾ ಸುರತ್ಕಲ್ ಇವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಹನೀಯರೇ, ಇಲ್ಲಿ ನೆರೆದಿರುವ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಪೊಯೆಟಿಕಾ ಕವಿಗಳ ವತಿಯಿಂದ ನಾವು ಈ ವರ್ಷ 5 ಶಾಲೆಯ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಶೂ, ಸಾಕ್ಸ್ ಹಾಗೂ ಆಟಿಕೆಗಳನ್ನು ವಿತರಿಸಿದ್ದೇವೆ. ಇದಕ್ಕೆ ಕಾರಣರಾದ ಎಲ್ಲ ದಾನಿಗಳಿಗೆ
ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ನಾನು ಆಚೆ ಈಚೆ ಹೋಗುವಾಗ ನೋಡ್ತಿದ್ದೆ, ಹಲವಾರು ಮಕ್ಕಳು ಸವೆದ ಚಪ್ಪಲಿ ಹಾಕಿಕೊಂಡು ಹಳೆಯ ಚಪ್ಪಲಿ ಹಾಕಿಕೊಂಡು ಶಾಲೆಗೆ ಬರುತ್ತಿದ್ದರು. ಇವರ ಮುಂದೆ ಆ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಶೂ ಸಾಕ್ಸ್ ಧರಿಸಿ ಹೋಗುವಾಗ ನಮಗೂ ಆ ರೀತಿ ಧರಿಸಿ ಹೋಗಲು ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬ ಆಸೆ ಈ ಮಕ್ಕಳಲ್ಲಿ ಹುಟ್ಟದೆ ಇರ್ಲಿಕ್ಕಿಲ್ಲ. ಹೌದಾ ಮಕ್ಕಳೇ, ನಿಮ್ಗೆ ಆಸೆ ಇತ್ತಾ? ಯಾರಿಗೆಲ್ಲ ಆಸೆ ಇತ್ತು ಶೂ ಸಾಕ್ಸ್ ಧರಿಸಬೇಕಂತ? ಖಂಡಿತವಾಗಿ ನಮ್ಮ ಈ ಯೋಚನೆ ಹಾಗೂ ಈ ಯೋಜನೆ ಯಶಸ್ವಿಯಾಗಿದೆ ಎಂದು ಹೇಳಲು ನಿಮಗೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಕೆಳಗೆ ಹಾಕಿ, ಕೆಳಗೆ ಕೈ ಕೆಳಗೆ. ಇಲ್ಲಿ ನೆರೆದಿರುವ ಪೋಷಕರಲ್ಲಿ ಒಂದು ವಿನಂತಿ ಇದೆ. ನಿಮಗೆ ನಮ್ಮ ಶಾಲೆಯಿಂದ ನನ್ನ ಮೊಬೈಲ್ ನಂಬರ್ ಅನ್ನು ಕಳಿಸ್ತಾರೆ. ಆ ನಂಬರ್ ಅನ್ನು ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೇವ್ ಮಾಡಬೇಕು. ಮತ್ತೆ ನಾವು ಇಲ್ಲಿ ಹಲವಾರು ವಸ್ತುಗಳನ್ನು ಕೊಡ್ತೇವೆ. ಕೆಲವು ಟಾಯ್ಸ್ ಇರಬಹುದು, ಯಾವುದಾದ್ರೂ ಹಾಳಾಗುದಾದ್ರೆ ಅದರ ವಿವರಣೆಯನ್ನು ನಂಗೆ ಕೊಡಬೇಕು. ನಿಮ್ದು ಟಾಯ್ ಹಾಳಾಗ್ತದೆ ಅಂದ್ರೆ ನಾವು ಮುಂದಿನ ವರ್ಷ ನಿಮ್ಗೆ ಯಾವುದಾದ್ರೂ ರಿಪ್ಲೇಸ್ ಸಿಗುದಿಲ್ಲ, ಆದ್ರೆ ಮುಂದಿನ ವರ್ಷ ನಾವು ಯಾವುದೇ ವಸ್ತುವನ್ನು ಖರೀದಿಸುವಾಗ ಆ ಹಾಳಾಗುವ ವಸ್ತುವನ್ನು ಖರೀದಿಸುವುದಿಲ್ಲ. ಅದಕ್ಕಾಗಿ ನೀವು ನಮ್ಮ ನಂಬರ್ ಅನ್ನೊಂದು ಸೇವ್ ಮಾಡಿ ನಿಮ್ಮ ನಾನು ಏನು ವಿವರ ಕೇಳ್ತೇನೆ ಅದನ್ನೊಂದು ನಂಗೆ ಕಳಿಸ್ಬೇಕು ಎಲ್ಲರೂ. ಇನ್ನೊಂದೇನಂದ್ರೆ, ನೀವು ಬೇರೆ ಬೇರೆ ರೀತಿ ಕೆಲಸ ಮಾಡುವವರು ಇರ್ಬೋದು, ಇಲ್ಲಿ ಪ್ಲಂಬರ್ ಇರ್ತಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಮೇಸ್ತ್ರಿಯವರು ಇರ್ತಾರೆ. ಸೊ ನಮ್ಗೆ ಇನ್ನೊಂದು ಗ್ರೂಪ್ ಅಲ್ಲಿ ಇಂಥ ಕೆಲಸಗಾರರ ಅಗತ್ಯ ಇರ್ತದೆ. ಸೊ ನೀವು ಏನು ಕೆಲಸ ಮಾಡ್ತೀರಿ ನಾನು ವಿವರಣೆಯಲ್ಲಿ ಕೇಳ್ತೇನೆ, ಆ ವಿವರಣೆಯನ್ನು ನಂಗೆ ನೀವು ನೀಡಬೇಕಾಗಿ ವಿನಂತಿ. ಅದಕ್ಕಾಗಿ ನಾವು ಕಳಿಸಿದ ಮೊಬೈಲ್ ನಂಬರ್ ನಿಮ್ಮ ನಂಬರಲ್ಲಿ ನನ್ನ ನಂಬರನ್ನು ಸೇವ್ ಮಾಡಿ ನಂಗೊಂದು ನೀವು ಮೆಸೇಜ್ ಮಾಡಬೇಕು, ಆಯ್ತಾ? ಇಲ್ಲಿ ನೆರೆದಿರುವ ಪೋಷಕರಿಗೆ, ಈಗ ಇಲ್ಲಿ ಬಂದವರಿಗೆ ಒಂದು ಗೇಮ್ ಇದೆ. ಎಲ್ಲರೂ ನಿಮ್ಮ ಮೊಬೈಲ್ ಅನ್ನು ತೆಗೆಯಿರಿ ಹೊರಗೆ. ಎಲ್ಲರೂ ನಿಮ್ಮ ಮೊಬೈಲ್ ಅನ್ನು ಹೊರಗೆ ತೆಗೆಯಿರಿ. ಪೇರೆಂಟ್ಸ್ಗೆ ಮಾತ್ರ, ಪೇರೆಂಟ್ಸ್ಗೆ. ಎಲ್ಲ ಪೇರೆಂಟ್ಸ್ ತಮ್ಮ ಮೊಬೈಲ್ ಅನ್ನು ಹೊರಗೆ ತೆಗೆಯಿರಿ. ನಾನೊಂದು ನಂಬರ್ ಹೇಳ್ತೇನೆ, ಈ ನಂಬರ್ಗೆ ನೀವು ಡಯಲ್ ಮಾಡಬೇಕು. ಯಾರ್ದು ಫಸ್ಟ್ ರಿಂಗ್ ಬರ್ತದೆ ಅವರಿಗೆ ಒಂದು ಪ್ರೈಸ್ ಇದೆ, ಆಯ್ತಾ? ನಂಬರ್ ಹೇಳ್ತೇನೆ, 8496861224 1224 1224 8496861224 8496861224 ರಿಂಗ್ ಮಾಡಿ. ಆಸ್ಮಾ 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 ಸಮಂತ್, ಯಾರದು? ಬನ್ನಿ, ಎದುರು ಬನ್ನಿ. ಆಸ್ಮಾ ಸಂಬಂಧ ಯಾರು? ಬನ್ನಿ ಬನ್ನಿ. ಇಂದಿನ ಅಧ್ಯಕ್ಷರಾದ ಸಿಸ್ಟರ್ ಫ್ಲಾವಿಯಾ ವಿಲ್ಮಾ ಇವರಿಂದ ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಮಕ್ಕಳಲ್ಲಿ ಒಂದು ವಿನಂತಿ ಇದೆ. ನಿಮಗೆ ಇವತ್ತು ಏನು ಕೊಡ್ತಾರೆ? ಶೂ ಸಾಕ್ಸ್ ನಿಮ್ಮ ಸೈಜ್ ಎಲ್ಲ ನೋಡಿ ನಾಳೆ ಸಹ ಕೊಡ್ಬೋದು, ನಿಮ್ಗೆ ಟೈಮ್ ಸಹ ಸಿಗದಿದ್ರೆ. ಟಾಯ್ಸ್ ಇವತ್ತೇ ಕೊಡ್ತಾರೆ, ಆಯ್ತಾ? ಇವತ್ತೇ ಬೇಕಲ್ಲ. ಟಾಯ್ಸ್ ಹೇಗೆ ತೆಗೊಳ್ಳೋದಂದ್ರೆ, ಅಲ್ಲಿ ನಾವು ಜೋಡಿಸಿಟ್ಟಿದ್ದೇವೆ, ಎಲ್ಲ ಕ್ಲಾಸ್ ವೈಸ್ ಬರುವುದು. ಫಸ್ಟ್ ಒಂದು ರೌಂಡ್ ತಿರುಗುವುದು, ಯಾವುದು ಟಾಯ್ ಮುಟ್ಬೇಡಿ, ಎಲ್ಲ ಒಂದು ನೋಡಿ. ನಂತರ ನಿಮ್ಗೆ ಯಾವ್ದಾಗ್ಬಹುದು ಅಂತ ಮನಸ್ಸಲ್ಲಿ ಎಣಿಸಿ ಒಂದು, ಆಯ್ತಾ? ಸೆಕೆಂಡ್ ರೌಂಡ್ ಬರುವಾಗ ನಿಮ್ಗೆ ಯಾವ ಟಾಯ್ ಬೇಕು ಅದನ್ನು ಹೆಕ್ಕುವುದು, ಸರಿಯಲ್ಲ? ಮತ್ತೆ ಶೂ ಸಾಕ್ಸ್ ನಿಮ್ಗೆ ನಾಳೆ ನಾಡ್ದು ಕೊಡಬಹುದು. ಅದನ್ನು ಸೈಜ್ ನೋಡಿ, ನಿಮ್ಗೆ ಟೈಟ್ ಆಗುವುದು ಅದೇ ತಗೊಳ್ಬೇಡಿ, ಕರೆಕ್ಟ್ ಆಗುವ ಶೂ ಸಾಕ್ಸ್ ಅನ್ನೇ ತಗೊಳ್ಳಿ. ಯಾರಿಗಾದ್ರೂ ಕಮ್ಮಿ ಬಿದ್ರೆ, ಸೈಜ್ ಹೆಚ್ಚು ಕಮ್ಮಿ ಆದ್ರೆ ನಾವು ಪೂರೈಸ್ತೇವೆ ಕೆಲವೇ ದಿನಗಳಲ್ಲಿ, ಆಯ್ತಾ? ಒಂದು ಜೊತೆ ಶೂಸ್ ಮತ್ತೆ 3 ಜೊತೆ ಸಾಕ್ಸ್ ಕೊಡ್ತಿದ್ದೇವೆ. ಒಂದು ಜೊತೆ ಶೂಸ್, 3 ಜೊತೆ ಸಾಕ್ಸ್. ಯಾರಿಗಾದ್ರೂ ಕಮ್ಮಿ ಬಿದ್ರೆ ಮುಂದಿನ ದಿನದಲ್ಲಿ ಪೂರೈಸ್ತೇವೆ, ನಿಮ್ಗೆ ಸರಿಯಾದ ಸೈಜ್ ಅನ್ನೇ ತಗೊಳ್ಳಿ, ಆಯ್ತಾ? ಈ ಪೊಯೆಟಿಕ ಕವಿಗಳ ಪಂಗಡಕ್ಕೆ ನಮ್ಗೆ ಬಹಳಷ್ಟು ಕವಿಗಳು ಸಹಕಾರ ನೀಡ್ತಾರೆ. ಅವರು ಬಹಳ ದೂರದ ಊರಿನಿಂದ ನಾವು 47 ಕವಿಗೋಷ್ಠಿಗಳನ್ನು ಪೂರೈಸಿದ್ದೇವೆ.
ದೂರ ದೂರದ ಊರಿಂದ ತಮ್ಮ ಖರ್ಚಿನಲ್ಲಿ, ಬೆಂಗಳೂರಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ, ತಮ್ಮ ಖರ್ಚಿನಲ್ಲಿ ಬಂದು ಈ ಕವಿಗೋಷ್ಠಿಗಳನ್ನು ನೆರವೇರಿಸ್ತಾರೆ. ಆ ಎಲ್ಲ ಕವಿಗಳಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವತ್ತು ಬಹಳ ಅದ್ಭುತವಾಗಿ ನಾನು ಎನಿಸಿರ್ಲಿಲ್ಲ, ಬಹಳ ಅದ್ಭುತವಾಗಿ ಒಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮ್ಯಾಕ್ಸಿಮ್ ರೋಡ್ರಿಗಸ್ ಬೋಂದೇಲಿ ಅವರು. ನಾನು ಊಹಿಸದ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಅವರು ನಿರ್ವಹಿಸಿದ್ದಾರೆ. ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಮಯದಲ್ಲಿ ಕೋರುತ್ತಿದ್ದೇನೆ. ಸೇವೆ ಅಂತ ಹೇಳಿದ ತಕ್ಷಣ ನಮ್ದು ಏನಾದರೂ ಅಲಿಲ ಸೇವೆ. ಇಲ್ಲಿ ಬಹಳಷ್ಟು ಧರ್ಮ ಭಗಿನಿಯರಿದ್ದಾರೆ. ಅವರು ತಮ್ಮ ಜೀವನವನ್ನೇ ಸೇವೆಗಾಗಿ ಮುಡಿಪಾಡಿಗಿಟ್ಟಿದ್ದಾರೆ. ನಾವು ಏನು ಮಾಡಿದ್ರು ಅದು ಸ್ವಲ್ಪ ಮಾತ್ರ. ಅವರಿಗೆ ಧನ್ಯವಾದಗಳನ್ನು ಕೋರುತ್ತಾ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮಕ್ಕಳ ಮುಖದಲ್ಲಿ ಸಂತೋಷದ ನಗು ಕಾಣುವ ತಮಗೆ ಹಾಗೂ ತಮ್ಮ ಪಂಗಡಕ್ಕೆ ಶುಭವನ್ನು ಹಾರೈಸುತ್ತೇನೆ. ಪೊಯೆಟಿಕ ಪಂಗಡವು ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶೂ ಸಾಕ್ಸ್ ನೀಡಿದ್ದಾರೆ. ಮಕ್ಕಳಿಗೆ ವಿತರಿಸುವ ಈ ಕಾರ್ಯಕ್ರಮವನ್ನು ಇದೀಗ ನಾವು ನಡೆಸಿಕೊಡಲಿದ್ದೇವೆ. ಸಾಂಕೇತಿಕವಾಗಿ 1ರಿಂದ 7ನೇ ತರಗತಿಯ ಒಂದೊಂದು ವಿದ್ಯಾರ್ಥಿನಿ ವೇದಿಕೆಗೆ ಬಂದು ಅತಿಥಿ ಗಣ್ಯರಿಂದ ಅದನ್ನು ಸ್ವೀಕರಿಸುವುದು. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ವಂದನೀಯ ಭಗಿನಿ ಫ್ಲಾವಿಯಾ ವಿಲ್ಮರ್ ಅವರು ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಸ್ಥಳೀಯ ಕನ್ಯಾ ಮಠದ ಮುಖ್ಯಸ್ಥೆ ವಂದನೀಯ ಭಗಿನಿ ಲಿಲ್ಲಿ ಡಿಸೋಜರ್ ಅವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ರೂವಾರಿ ಪೊಯೆಟಿಕ ಪಂಗಡದ ನಿರ್ವಾಹಕ ಶ್ರೀಮಾನ್ ನವೀನ್ ಪೆರೇರಾರವರಿಂದ ವಿತರಣೆ. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷರಾದ ಶ್ರೀಮಾನ್ ಮ್ಯಾಕ್ಸಿಮ್ ರೋಡ್ರಿಗಸ್ ರವರಿಂದ ವಿತರಣೆ. ಕವಿಗಳಾದ ಶ್ರೀಮಾನ್ ಸ್ಟಾನಿಸ್ಲಾವ್ಸ್ ಡಿಸೋಜಾ, ಶ್ರೀಮತಿ ಜೂಲಿಯಟ್ ಮೋರಿಸ್, ಹುಸೇನ್ ಕಾಟಿಪಳ್ಳ, ಶ್ರೀಮತಿ ಐರಿನ್ ಮೆನೋನ್ಸಾ, ಶ್ರೀಮಾನ್ ಎಡ್ವರ್ಡ್ ಲೋಬೋ, ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಡೆಲ್ಸಿ ಡಿಸೋಜಾ, ಶೂ ಸಾಕ್ಸ್ ವಿತರಿಸಿದ ಗಣ್ಯರಿಗೆ ವಂದನೆಗಳು. ದೊರೆತ ಕಾಣಿಕೆ ಮನಸ್ಸಿನಲ್ಲಿ ಮೂಡಿದೆ ಹಲವು ಅನಿಸಿಕೆ. ಇವುಗಳೆಲ್ಲವನ್ನು ಒಟ್ಟುಗೂಡಿಸಿ ಹೇಳಲಿದ್ದಾಳೆ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಗೌತಮಿ. ಗಣ್ಯರಿಗೆ ವಂದಿಸುತ್ತಾ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷದಿಂದ ಪಡುತ್ತೇನೆ. ಶಾಲೆ ಎಂದರೆ ಕೇವಲ ಇಟ್ಟಿಗೆ ಗೋಡೆಗಳ ಕಟ್ಟಡವಲ್ಲ, ಅದು ಭವಿಷ್ಯವನ್ನು ರೂಪಿಸುವ ಪವಿತ್ರ ಮಂದಿರ. ಆ ಮಂದಿರವು ಸದೃಢವಾಗಿ ನಿಂತಿರುವುದಕ್ಕೆ ಶಿಕ್ಷಕರ ಶ್ರಮದ ಜೊತೆಗೆ ದಾನಿಗಳ ಉದಾರ ಹೃದಯವು ಕಾರಣವಾಗಿದೆ. ತಮ್ಮ ಸಮಯ, ಸಂಪನ್ಮೂಲ ಹಾಗೂ ಆರ್ಥಿಕ ನೆರವಿನಿಂದ ನಮ್ಮ ಶಾಲೆಯನ್ನು ಬೆಳೆಸಿದ ದಾನಿಗಳು ನಿಜಕ್ಕೂ ನಮ್ಮ ಮೌನ ಹೀರೋಗಳು. ಹಲವು ಬಾರಿ ದಾನಿಗಳು ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಒಬ್ಬ ಮಗುವಿನ ಬದುಕು
ಬೆಳಗಬೇಕು ಎಂಬ ಒಂದೇ ಆಶಯದಿಂದ ಸಹಾಯ ಮಾಡುತ್ತಾರೆ. ಇದರಿಂದ ಅನೇಕ ವಿದ್ಯಾರ್ಥಿಗಳ ಶಿಕ್ಷಣ ಕನಸುಗಳಿಗೆ ರೆಕ್ಕೆಗಳು ಬಂದಿವೆ. ಹೌದು, ನಮಗೆ ಕಳೆದ ವರ್ಷದಿಂದ ನಮ್ಮ ಬಾಳಿಗೆ ಬೆಳಕಾಗಿ ಬಂದವರೇ ಶ್ರೀ ನವೀನ್ ಪಿರೇರರವರು. ಹಲವಾರು ಕೊಡುಗೆ ದಾನಿಗಳಿಗೆ ಸಹಕಾರದಿಂದ ನಮಗೆ ಬರೆಯುವ ಪುಸ್ತಕ, ಬರವಣಿಗೆಯ ವಸ್ತುಗಳು ಹಾಗೂ ಆಟಿಕೆಗಳನ್ನು ನಮ್ಮ ಇಚ್ಛೆಗೆ ಅನುಸಾರವಾಗಿ ಉದಾರ ಮನಸ್ಸಿನಿಂದ ನೀಡಿದ್ದಾರೆ. ಈ ಬಾರಿಯೂ ಬರೆಯುವ ಪುಸ್ತಕಗಳು, ಶೂ, ಸಾಕ್ಸ್ ಹಾಗೂ ಆಟಿಕೆಗಳನ್ನು ಉದಾರವಾಗಿ ನೀಡಿದ್ದಾರೆ. ನಿಜವಾಗಿಯೂ ನಾವು ಧನ್ಯರು. ವಿತರಣಾ ಸಮಾರಂಭದ ದಿನಗಳಲ್ಲಿ ಲಘು ಉಪಹಾರವನ್ನು ನೀಡಿ ನಮ್ಮನ್ನು ಸಂತೋಷಪಡಿಸಿದ್ದಾರೆ. ನಮಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇಂತಹ ದಾನಿಗಳ ನೆರವು ಆಶಾ ಕಿರಣವಾಗಿದೆ. ಒಂದು ಸಣ್ಣ ಸಹಾಯವು ಮಗುವಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಎಂಬುದನ್ನು ಇವರು ತಮ್ಮ ಕಾರ್ಯದಿಂದ ಸಾಬೀತುಪಡಿಸಿದ್ದಾರೆ. ನಾವು ವಿದ್ಯಾರ್ಥಿಗಳಾಗಿ ಸಾಧಿಸುವ ಪ್ರತಿಯೊಂದು ಯಶಸ್ಸಿನ ಹಿಂದೆ ದಾನಿಗಳ ಆಶೀರ್ವಾದವು ಅಡಗಿದೆ. ಅವರ ಋಣವನ್ನು ನಾವು ಶಬ್ದಗಳಿಂದ ಮಾತ್ರವಲ್ಲ, ಉತ್ತಮ ನಾಗರಿಕವಾಗಿ ಬೆಳೆದು ಸಮಾಜಕ್ಕೆ ಕೊಡುಗೆ ನೀಡುವ ಮೂಲಕ ತೋರಿಸಬೇಕು. ನಮ್ಮ ಶಾಲೆ ಕೊಡುಗೈ ದಾನಿಗಳಾದ ಸರ್ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮ ಉದಾರತೆ ಇನ್ನೂ ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಲಿ ಎಂದು ಹಾರೈಸುತ್ತೇನೆ. ಭಗವಂತ ತಮಗೆ ಆಯುರಾರೋಗ್ಯ ನೀಡಿ ಕಾಪಾಡಲಿ ಎಂದು ಭಗವಂತನಲ್ಲಿ ಬೇಡುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಗೌತಮಿ, ನಿನಗೆ ವಂದನೆಗಳು. ಸಂಸ್ಥೆಯ ಒಳಿತನ್ನು ಆಶಿಸುವ, ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ, ಸದಾ ಉತ್ಸಾಹದ ಚಿಲುಮೆಯಂತಿರುವ, ತಮ್ಮ ನಗುಮುಖದಿಂದ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ, ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ವಂದನೀಯ ಭಗಿನಿ ಫ್ಲಾವಿಯಾ ವಿಲ್ಮರ್ ಅವರ ಅಧ್ಯಕ್ಷೀಯ ಪೀಠದಿಂದ ಅಧ್ಯಕ್ಷೀಯ ನುಡಿಗಳು. ಇಲ್ಲಿ ನೆರೆದಂತಹ ನಮ್ಮ ಲಿಟಲ್ ಫ್ಲಾಟ್ ಶಾಲೆಯ ಮುಖ್ಯ ಶಿಕ್ಷಕಿ ಡೆಲ್ಸಿ ಟೀಚರ್ ಅವರೇ, ನಮ್ಮ ಕಾನ್ವೆಂಟಿನ ಸುಪೀರಿಯರ್ ಆದಂತಹ ಸಿಸ್ಟರ್ ಲಿಲ್ಲಿ ಅವರೇ, ಇವತ್ತು ಈ ಪೊಯಿಟಿಕಾ ಪಂಗಡದೊಂದಿಗೆ ಕವಿಗೋಷ್ಠಿ ನಡೆಸಿದಂತಹ ಹಾಗೂ ನಮ್ಮ ಈ ಶಾಲೆಯ ದಾನಿಗಳಾಗಿರುವಂತಹ ನವೀನ್ ಪಿರೇರರವರೇ, ಅದೇ ರೀತಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕವಿಗೋಷ್ಠಿಯನ್ನು ನಡೆಸಿದಂತಹ ಮ್ಯಾಕ್ಸಿಮ್ ರವರೇ, ಅವರ ಜೊತೆಗೆ ನಮ್ಮ ಕವಿಗಳಿದ್ದಾರೆ, ಸ್ಟಾನಿಸ್ಲಾಸ್ ಡಿಸೋಜಾ ಕಿರೆನ್, ಜೂಲಿಯಟ್ ಮೋರಸ್ ದೆರೆಬೈ, ಹುಸೇನ್ ಕಾಟಿಪಳ್ಳ, ಐರಿನ್ ಮೆಂಡೋನ್ಸಾ ಕಾಸಿಯಾ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು. ಐ ಥಿಂಕ್ ನಾನೆಲ್ಲರ ಹೆಸರುಗಳನ್ನು ಹೇಳಿದ್ದೇನೆ. ಸೊ ನಿಮಗೂ ಹಾಗೂ ಅದರ ಜೊತೆಗೆ ನಮ್ಮ ಸಹ ಶಿಕ್ಷಕರಿದ್ದಾರೆ ಹಾಗೂ ಇಲ್ಲಿ ನೆರೆದಂತಹ ನಮ್ಮ ಪಾಲಕರು ಹಾಗೂ ನನ್ನ ಮುದ್ದಿನ ಮಕ್ಕಳೇ, ನಿಮ್ಮನ್ನೆಲ್ಲರನ್ನೂ ವಂದಿಸುತ್ತಾ ನನ್ನ ಕೆಲವು ಮಾತುಗಳನ್ನು ಆಡಲು ನಾನಿಲ್ಲಿದ್ದೇನೆ. ಪ್ರೀತಿಯ ಮಕ್ಕಳೇ, ಇವತ್ತಿನ ಕವಿಗೋಷ್ಠಿ ಹೇಗಿತ್ತು? ಹಾಗಾದ್ರೆ ಒಂದು ಜೋರು ಚಪ್ಪಾಳೆ ತಡ್ತೀರಾ? ಒಂದು ಚಪ್ಪಾಳೆ ಎಲ್ಲ ಕವಿಗಳಿಗೆ. ಮಗದೊಮ್ಮೆ ಒಂದು ಚಪ್ಪಾಳೆ. ಒಂದು ಚಪ್ಪಾಳೆ ನಮಗೆ ಸಹಾಯ ಮಾಡಿದಂತಹ ನವೀನ್ ಪಿರೇರ, ಅವರ ಜೊತೆಗೆ ದಾನ ನೀಡಿದಂತಹ ಎಲ್ಲ ದಾನಿಗಳಿಗೆ. ನಾವು ಸಹಜವಾಗಿ ನೋಡ್ತೇವೆ, ನಮ್ಮ ಸಹಜ ಸ್ಥಿತಿಯನ್ನು ನಾವು ಸಹಜ ಕಣ್ಣುಗಳಲ್ಲಿ ನೋಡ್ತೇವೆ. ಆದರೆ ಕವಿಗಳು
ಈ ಸಹಜ ಸ್ಥಿತಿಯನ್ನು ತಮ್ಮ ಕಣ್ಣುಗಳ ಜೊತೆಗೆ ತಮ್ಮ ಹೃದಯದಿಂದ ನೋಡ್ತಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಭಾವನೆಗಳಿಗೆ ಧ್ವನಿಯನ್ನ ಕೂಡಿಸ್ತಾರೆ, ಕನಸುಗಳನ್ನ ಜೀವಂತವಾಗಿಸ್ತಾರೆ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇವತ್ತು ನಾವು ಬಹಳಷ್ಟು ಕವನಗಳನ್ನು ಕೇಳಿದೆವು. ಅಷ್ಟೇ ಅಲ್ಲದೆ ಆ ಕವನಗಳಲ್ಲಿ ಅಡಗಿರುವಂತಹ ಆ ಅರ್ಥವನ್ನು ಸಹ ನಾವು ಅರ್ಥೈಸಿಕೊಂಡೆವು. ಒಂದು ಸಣ್ಣ ಕಥೆಯ ಮುಖಾಂತರ ನಾನು ನನ್ನ ಮಾತುಗಳನ್ನು ಆಡಲು ಬಯಸುತ್ತೇನೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಮಕ್ಕಳು ದಿನಾಲು ಶಾಲೆಗೆ ಹೋಗ್ತಾ ಇದ್ರು. ಶಾಲೆಗೆ ಹೋಗುವಾಗ ಕೆಲವರ ಜೊತೆ ಪುಸ್ತಕ ಇತ್ತು, ಕೆಲವರಿಗೆ ಬ್ಯಾಗ್ ಕೆಲವರ ಹತ್ರ ಇತ್ತು, ಕೆಲವರ ಹತ್ರ ಬ್ಯಾಗ್ ಇರಲಿಲ್ಲ. ಕೆಲವರು ನಮ್ಮ ನವೀನ್ ಪಿರೇರವರು ಹಾಗೆ ಹೇಳಿದ ಹಾಗೆ ಬರೀ ಕಾಲಲ್ಲಿ ನಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದರು. ಆ ಸಮಯದಲ್ಲಿ ಆ ಹಳ್ಳಿಯಲ್ಲಿ ಒಬ್ಬ ಕವಿ ಇದ್ದ. ಆ ಕವಿ ಏನು ಮಾಡಿದ, ಅವನಲ್ಲಿ ದಾನ ಮಾಡುವ ಅಂದ್ರೆ ಅವನು ಅಷ್ಟೊಂದು ಆರ್ಥಿಕ, ಅವನ ಪರಿಸ್ಥಿತಿ ಅಷ್ಟೊಂದು ಒಳ್ಳೆಯದಾಗಿರ್ಲಿಲ್ಲ. ಆದುದರಿಂದ ಅವನಲ್ಲಿ ಒಂದು ಒಳ್ಳೆಯ ಹೃದಯ ಇತ್ತು. ಒಂದು ದಿನ ಒಂದು ಪೆನ್ನು ಮತ್ತು ಒಂದು ಪುಸ್ತಕ ಇಟ್ಕೊಂಡು ಸುಂದರವಾದಂತಹ ಕವನವನ್ನ ಅವನು ಬರೀತಾನೆ. ಬರೆದು ತನ್ನ ಹಳ್ಳಿಯಲ್ಲಿ ಪ್ರಕಟವಾಗುವಂತಹ ಒಂದು ಪತ್ರಿಕೆಯಲ್ಲಿ ಅದನ್ನ ಹಾಕ್ತಾನೆ. ಅದನ್ನು ಓದಿದಂತಹ ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ಜೊತೆಗೆ ಬರ್ತಾರೆ ಮತ್ತು ತಮ್ಮ ಶಾಲೆಯ ಪರಿಸ್ಥಿತಿಯನ್ನು ನೋಡಿ ತಮ್ಮಲ್ಲಿರುವಂತಹ ಸ್ವಲ್ಪ ಹಣವನ್ನ ಒಟ್ಟು ಸೇರಿಸಿ ಎಲ್ಲ ಮಕ್ಕಳಿಗೆ, ಇವತ್ತು ನಮ್ಮ ಮಕ್ಕಳಿಗೆ ಹೇಗೆ ಶೂಸ್ ಮತ್ತು ಆಟೋಟಿಕೆಯ ವಸ್ತುಗಳು ಸಿಕ್ಕಿದೆ, ಅದೇ ರೀತಿ ಅವರು ಆ ಶಾಲೆಯ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಇದರಿಂದ ಮಕ್ಕಳ ಮುಖದಲ್ಲಿ ನಗು ತುಂಬುತ್ತದೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನವೂ ಸಿಗುತ್ತದೆ. ಅಷ್ಟೇ ಅಲ್ಲದೆ ಒಂದು ಕವನವು ಸಮಾಜ ಸೇವೆಯಾಗಿ ಪರಿವರ್ತನೆಯಾಗುತ್ತದೆ. ಇವತ್ತು ನಮ್ಮ ಈ ಲಿಟಲ್ ಫ್ಲವರ್ ಶಾಲೆಗೆ ಕವಿಗೋಷ್ಠಿಯಾದದ್ದು ಮಾತ್ರವಲ್ಲ, ಒಂದು ಉತ್ತಮವಾದಂತಹ ಸಮಾಜ ಸೇವೆಯೂ ನಡೆದಿದೆ. ಸೊ ನಾನು ಎಲ್ಲ ದಾನಿಗಳನ್ನು, ಉದಾರ ಮನಸ್ಸಿನ ದಾನಿಗಳನ್ನು ನೆನೆಸುವಾಗ ತಮಗೆ ಹೇಳ ಬಯಸುತ್ತೇನೆ, ನೀವು ಇವತ್ತು ಆ ಶೂಸ್ ಮತ್ತು ಸಾಕ್ಸ್ ಕೊಟ್ಟು ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು, ಗೌರವವನ್ನು ತುಂಬಿದ್ದೀರಿ. ಅವರು ನಮ್ಮ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳು ಮಾತ್ರ ಅಲ್ಲ, ಇಲ್ಲಿ ಇರುವಂತಹ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳೊಂದಿಗೂ ಅವರು ಸಮಾನರು ಎಂಬ ಭಾವನೆಯನ್ನು ಅವರಲ್ಲಿ ನೀವು ಮೂಡಿಸಿದಿರಿ. ಅದಕ್ಕೋಸ್ಕರ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಅವರಿಗೆ ಆಟೋಟಿಕೆಯ ವಸ್ತುಗಳನ್ನು ನೀಡಿ ಅವರ ಮುಖದಲ್ಲಿ ನೀವು ಸಂತೋಷವನ್ನು ತುಂಬಿದ್ದೀರಿ. ಕವಿಗಳಾಗಿ ನೀವು ಕನ್ನಡ ಭಾಷೆಯನ್ನು ಪೋಷಿಸಿ ಬೆಳೆಸುತ್ತಿದ್ದೀರಿ. ಚಿಂತಕರಾಗಿ ನೀವು ಮಕ್ಕಳ ಮನಸ್ಸುಗಳನ್ನು ರೂಪಿಸುತ್ತಿದ್ದೀರಿ. ಮಾನವರಾಗಿ ನೀವು ಕರುಣೆಯನ್ನು ಕಾರ್ಯರೂಪಕ್ಕೆ ತಂದಿದ್ದೀರಿ. ಆದುದರಿಂದ ಇವತ್ತು ಈ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮನ್ನು ನಾವು ಧನ್ಯವಾದದ ಹೃದಯದಿಂದ ನೆನೆಸುವಾಗ ನಾವು ಹೇಳುವುದಿಷ್ಟೇ, ಇನ್ನು ಮುಂದೆಯೂ ನಿಮ್ಮ ಪದಗಳು ನಮ್ಮ ಸಮಾಜಕ್ಕೆ ಸದಾ ಪ್ರೇರಣೆಯಾಗಲಿ. ನಿಮ್ಮ ಧೈರ್ಯ ಬೆಳಕು ಅನೇಕ ಮಕ್ಕಳ ಜೀವನವನ್ನು ಪ್ರಕಾಶಮಯವಾಗಿ ಮಾರ್ಪಡಿಸಲಿ ಎಂದು ಹೇಳುತ್ತಾ, ಮಗದೊಮ್ಮೆ ಈ ಪೋಯಿಟಿಕ ಕವಿಗೋಷ್ಠಿಯ ಮುಖಾಂತರ ನಮ್ಮ ಮಕ್ಕಳನ್ನು ಮನೋರಂಜಿಸಿ, ಅದೇ ರೀತಿ ಮಕ್ಕಳಿಗೆ ಉದಾರ ಮನಸ್ಸಿಂದ ಈ ವಸ್ತುಗಳನ್ನು ನೀಡಿದಂತಹ ಎಲ್ಲರನ್ನೂ ನಾನು ಮಗದೊಮ್ಮೆ ಪ್ರೀತಿಯಿಂದ ನೆನೆಸುತ್ತಾ, ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸಿಸ್ಟರ್. ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ ತಮ್ಮೆಲ್ಲ ಯೋಜನೆಗಳು ಫಲವನ್ನು ಕಾಣಲಿ ಎಂದು ಆಶಿಸುತ್ತೇನೆ. ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಹೂವಿನ ಕುಂಡ ನೀಡುವುದರ ಮೂಲಕ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲಿದ್ದೇವೆ.
ಅತಿಥಿ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ ಮಾಡಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಡೆಲ್ಸಿ ಡಿಸೋಜಾ ಇವರು. ಮಕ್ಕಳು ಸರ್ವರಿಗೂ ವಂದನೆಗಳು. ಸಹಾಯ ಯಾಚಿಸುವುದು ಸಹಜ ಗುಣ. ಕಾರ್ಯ ಸಾಧನೆಯಾದ ನಂತರ ಸ್ಮರಿಸುವುದು ಕರ್ತವ್ಯ ಗುಣ. ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರನ್ನು ಸ್ಮರಿಸಿ ವಂದಿಸಲು ಬರುತ್ತಿದ್ದಾರೆ ಶ್ರೀಮತಿ ಶ್ವೇತಾ ಇವರು. ನಮಗಾಗಿ ನಾವು ಬದುಕುವುದು ಜೀವನ. ಇತರರಿಗೆ ಸಹಾಯ ಮಾಡಲು ಸಾಧ್ಯವಾದರೆ ಅದುವೇ ಸಾರ್ಥಕ ಜೀವನ. ದೇವರು ನೀಡಿದ ಈ ಜೀವನವನ್ನು ಸಾರ್ಥಕತೆಯ ಹಾದಿಯಲ್ಲಿ ಸಾಗಿಸೋಣ ಎಂದು ಹೇಳುತ್ತಾ ಇಂದಿನ ಪೊಯಿಟಿಕ ಕವಿಗೋಷ್ಠಿ 47 ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಶೂ, ಸಾಕ್ಸ್ ಮತ್ತು ಆಟಿಕೆಗಳ ವಿತರಣೆ. ಈ ಕಾರ್ಯಕ್ರಮವು ಸುಗಮವಾಗಿ ನಡೆಯಲು ಸಹಕರಿಸಿದ ತಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಹಾಗೂ ಶಾಲಾ ಒಳಿತಿಗಾಗಿ ಶ್ರಮಿಸುತ್ತಿರುವ ನಮ್ಮ ಶಾಲಾ ಸಂಚಾಲಕಿ ವಂದನೀಯ ಭಗಿನಿ ಫ್ಲಾವಿಯಾ ವಿಲ್ಮಾರ್ ಅವರು ನಮ್ಮೊಂದಿಗಿದ್ದು ಇಂದಿನ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ ನಜರೇತ್ ಕನ್ಯಾ ಮಠದ ಮುಖ್ಯಸ್ಥೆ ಹಾಗೂ ಸದಾ ನಮ್ಮೊಂದಿಗೆ ಇದ್ದು ಎಲ್ಲ ಸಮಯದಲ್ಲೂ ಮಾರ್ಗದರ್ಶನ ನೀಡುವ ವಂದನೀಯ ಭಗಿನಿ ಲಿಲ್ಲಿ ಡಿಸೋಜಾ. ತಮಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದ ಹಾಗೂ ನಮ್ಮ ಶಾಲೆಯ ಮಕ್ಕಳ ಮೇಲೆ ಅಪಾರ ಪ್ರೀತಿಯನ್ನಿಟ್ಟು ಹಲವು ಕೊಡುಗೈ ದಾನಿಯವರ ಮೂಲಕ ಉಚಿತ ಶೂ, ಸಾಕ್ಸ್, ಆಟಿಕೆ ಮತ್ತು ಬೆಳಗಿನ ಉಪಹಾರವನ್ನು ಒದಗಿಸಿದ ಶ್ರೀ ನವೀನ್ ಪಿರೇರಾ ತಮಗೂ ಮನದಾಳದ ಧನ್ಯವಾದಗಳೊಂದಿಗೆ ದೇವರ ಕೃಪಾ ಆಶೀರ್ವಾದವನ್ನು ಬೇಡುತ್ತೇವೆ. ಹಾಗೆ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಮ್ಯಾಕ್ಸಿಮ್ ರೊಡ್ರಿಗಸ್ ತಮಗೂ ಧನ್ಯವಾದಗಳು. ಹಾಗೆ ಕವಿತಾ ವಾಚನಕಾರರಾಗಿ ನಮ್ಮೊಂದಿಗೆ ಇದ್ದು ನಮ್ಮೆಲ್ಲರನ್ನು ಮನೋರಂಜಿಸಿ ಕವಿತಾ ವಾಚನದ ಮಹತ್ವವನ್ನು ಎತ್ತಿ ತೋರಿಸಿದ ಶ್ರೀ ಸ್ಟ್ಯಾನಿಸ್ಲವ್ ಡಿಸೋಜಾ, ಶ್ರೀಮತಿ ಜೂಲಿಯಟ್ ಮಾರಸ್, ಶ್ರೀ ಹುಸೇನ್ ಕಾಟಿಪಳ್ಳ, ಶ್ರೀಮತಿ ಐರಿನ್ ಮೆಂಡೋನ್ಸಾ ಹಾಗೂ ಶ್ರೀ ಎಡ್ವರ್ಡ್ ಲೋಬೋ ತಮಗೆಲ್ಲರಿಗೂ ಮನದಾಳದ ಕೃತಜ್ಞತೆಗಳೊಂದಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಸದಾ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಡೆಲ್ಸಿ ಡಿಸೋಜಾ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಬಲು ಸೊಗಸಾಗಿ ನಿರೂಪಣೆ ಮಾಡಿದ ಸಹ ಶಿಕ್ಷಕಿ ಶ್ರೀಮತಿ ಅನಿತಾ ಟೀಚರ್, ಪರಸ್ಪರ ಕೈ ಜೋಡಿಸಿ ಕೆಲಸ ಮಾಡುವ ಎಲ್ಲ ಶಿಕ್ಷಕ ವೃಂದದವರಿಗೂ, ಶಿಕ್ಷಕ ತರಬೇತಿ ವಿದ್ಯಾರ್ಥಿಗಳಿಗೂ, ಶಿಕ್ಷಕರೇತರ ವೃಂದದವರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಹೆತ್ತವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಹಾಗೂ ಧ್ವನಿವರ್ಧಕ ನಿರ್ವಹಿಸಿದ ಬೆಥನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ ಸುಜನ್ ಮತ್ತು ಅವಿನ್, ತಮಗೂ ಧನ್ಯವಾದಗಳು. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ತಮಗೂ ಕೃತಜ್ಞತೆಗಳು ಟೀಚರ್. ನಮ್ಮೆಲ್ಲರ ಬಾಳಲ್ಲಿ ಪ್ರೀತಿಯ ಹೂ ಹರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಕಾರ್ಯಕ್ರಮವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂದು ಆಶಿಸುತ್ತಾ ಮಗದೊಮ್ಮೆ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೀಗ ಮಕ್ಕಳಿಗೆ ಆಟಿಕೆಗಳನ್ನು ವಿತರಿಸುವ ಸಮಯ. 7ನೇ ತರಗತಿಯ ಮಕ್ಕಳು, ಉಳಿದ ಮಕ್ಕಳು ಇಲ್ಲೇ ಕೂತ್ಕೊಳ್ಳಿ. 7ನೇ ತರಗತಿಯ ಮಕ್ಕಳು ಸಾಲಾಗಿ ಆಟಿಕೆಗಳನ್ನು ಪಡೆಯಲು ತೆರಳುವುದು. ಇಲ್ಲಿ ಪೋಷಕರ ಬಳಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳಿಗೆ ಹಂಚಿದ ನಂತರ ನೀವು ಕೂಡ ಅಲ್ಲಿ ಟಾಯ್ಸ್ ರೂಮಿಗೆ ಬರುವುದು, ಆಯ್ತಾ? ಎಲ್ಲ ಚಿಕ್ಕ ಮಕ್ಕಳು ಯಾರು ಪೋಷಕರೊಟ್ಟಿಗೆ ಬಂದಿದ್ದಾರೆ ಅವರಿಗೂ ಟಾಯ್ಸ್ ಇದೆ. ಅದು ನಂತರ ಎಲ್ಲ ಮಕ್ಕಳಿಗೆ ಆದ ನಂತರ. ಮತ್ತೊಂದೇನಂದ್ರೆ, ನೀವು ತಗೊಂಡ ಟಾಯ್ ಸರಿ ಉಂಟಾ ಅಂತ ನೋಡಿ, ಆಯ್ತಾ? ಈಗಲೇ ನೋಡಬೇಕು. ಮತ್ತೆ ನಾಳೆ ನಾವು ಇಲ್ಲಿ ಇಡುವುದಿಲ್ಲ ಟಾಯ್ಸ್. ಅದಕ್ಕೆ ಯಾವ್ದಾದ್ರು ಡ್ಯಾಮೇಜ್ ಇದ್ರೆ ಈಗಲೇ ರಿಟರ್ನ್ ಮಾಡಿ ಬೇರೆ ತಕೊಳ್ಳಿ. ಹಾಗೆ ಶೂ ಹಂಚಿದ 1 ದಿನ ನಂತರ ಕೂಡ ಶೂ ಅನ್ನು ನೀವು ಡ್ಯಾಮೇಜ್ ಇದ್ರೆ, ಶೂ ಅಲ್ಲಿ ಡ್ಯಾಮೇಜ್ ಇದ್ರೆ, ಸಾಕ್ಸ್ ಅಲ್ಲಿ ಡ್ಯಾಮೇಜ್ ಇದ್ರೆ 1 ದಿನ ಕೂಡ ಇಲ್ಲೇ ಇರ್ತದೆ. 1 ದಿನ ಮನೆಗೆ ಕೊಂಡೋಗಿ ನಂತರ ಕೂಡ ನೀವು ರಿಟರ್ನ್ ಮಾಡಬಹುದು ಶೂ ಆದ್ರೆ. ಟಾಯ್ಸ್ ಮಾತ್ರ ಇವತ್ತೇ ನೋಡ್ಬೇಕು, ಆಯ್ತಾ? Thank you.